ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೂ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯನ್ನು ಮನಸಾರೆ ಸ್ಮರಣೆ ಮಾಡುತ್ತಾ ಅವರ ಪಾದಕ್ಕೆ ಸ್ಮರಣೆಯನ್ನು ಮಾಡುತ್ತಾ ಇವತ್ತು ನಾವು ಕೆಲವು ಗೊಂದಲಗಳಾಗಿದೆ. ನಮ್ಮ ತಾಲೂಕಲ್ಲಿ ನಮ್ಮ ಸೌಜನ್ಯನ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹೋರಾಟಗಾರರು ಕೆಲವೊಂದು ಆಪಾದನೆಗಳನ್ನು ಮಾಡಿದ್ದಾರೆ. ಅಲ್ಲಿ ಕೆಲವು ಗೊಂದಲಗಳಾಗಿವೆ. ನಾವು ಯಾಕೆ ಅಲ್ಲಿ ಸುದ್ದಿಗೋಷ್ಠಿ ಕರೀತೇವೆ ಅಂತ ಹೇಳಿದರೆ, ನಮಗೊಂದು ಕೆಲವು ಸ್ಥಾನಮಾನ ಇದೆ, ಸಂಘಟನೆಗಳಲ್ಲಿ ಸ್ಥಾನಮಾನ ಇರುವುದಕ್ಕೆ. ಮತ್ತು ನಾವು ಏನು ಗೊಂದಲ ಇದೆ ಅದರ ಬಗ್ಗೆ ಒಂದೆರಡು ಜನರಿಗೆ ಗೊತ್ತಾಗಬೇಕು. ನಮ್ಮ ಬಗ್ಗೆ ಏನು ಬೇರೆ ಬೇರೆ ರೀತಿಯಲ್ಲಿ ಗೊಂದಲವನ್ನು ಉಂಟು ಮಾಡಿದವರು, ಆ ಗೊಂದಲ ಏನಂತ ಜನರಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲಾಗಿ ನಾನು ರಾಜೇಶ್ 𝐁 ಕಾಯರ್ತಳಕ ಕಲಿಂಜ ಗ್ರಾಮ, ನಂದು ನಿಡ್ಡಾಜ ಮನೆ. ನನಗೆ ಒಂದು ಅಪಾರವಾದ ಪ್ರೀತಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ. ಯಾಕಂತ ಹೇಳಿದರೆ, ನಾನು ನಮ್ಮ ಜಾಗವು ಸಹ ಅವರ ಇದರಿಂದಾಗಿ ನಮಗೆ ಬಂದಿದ್ದು. ತದನಂತರಗಳಲ್ಲಿ ನಾವು ಪ್ರತಿಯೊಂದು ಈ ಮಟ್ಟಕ್ಕೆ ನಾವು ಬರಬೇಕಾದ್ರೆ, ಈ ಮಟ್ಟಕ್ಕೆ ಈ ಹಂತಕ್ಕೆ ಬರಬೇಕಾದ್ರೆ ನಮಗೆ ಧರ್ಮಸ್ಥಳ ಕ್ಷೇತ್ರದಿಂದ, ಯಾರ ಪರ ಅಂತ ಹೇಳೋದು, ಕ್ಷೇತ್ರದಿಂದ ನಮಗೆ ಸಹಾಯ ಆಗಿದೆ. ಹಾಗೆ ನಾನು 8th ನಮ್ಮ ಡಬಲ್ ಗ್ರ್ಯಾಜುಯೇಟ್ ಆಗೋ ತನಕಲೂ ನಾನು SDM ಸಂಸ್ಥೆಯಲ್ಲಿ ಓದಿದವು. ಅದಕ್ಕೆ ಸ್ವಲ್ಪ ಅಪಾರವಾದ ಪ್ರೀತಿ, ಕ್ಷೇತ್ರದ ಮೇಲೆ ಪ್ರೀತಿ ಇರುವಂಥದ್ದು. ಅದನ್ನೇ ಒಂದು ಬಂಡವಾಳವಾಗಿಸಿಕೊಂಡು ಕೆಲವು ಸಂದರ್ಭದಲ್ಲಿ ನಮ್ಮ ಬಗ್ಗೆ ತೇಜೋವಧೆ ಮಾಡೋ ಕೆಲಸವನ್ನು ಕೆಲವರು ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ನಾವು ನಂಬುವಂಥ ನನ್ನ ಕಲಂಜ ಗ್ರಾಮದ ಉಮಾಮಹೇಶ್ವರ ಸ್ವಾಮಿ ಹಾಗೂ ವನದುರ್ಗ ದೇವರ ಆನೆ ಸೌಜನ್ಯನಿಗೆ ಅವಳನ್ನು ಅತ್ಯಾಚಾರ ಮಾಡಿದ್ದಾರೆ, ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಿರ್ತಾರೆ. ಅದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ. ಅವಳಿಗೆ ನ್ಯಾಯ ಸಿಗಲೇಬೇಕು ಎನ್ನುವಂಥದ್ದು ನಮ್ಮ ಮನದಾಳದ ಮತ್ತು ನಮ್ಮ ಆತ್ಮದಲ್ಲಿರುವಂಥ ಸತ್ಯ. ಇದರಲ್ಲಿ ಯಾವುದೇ ಸರ್ಟಿಫಿಕೇಟ್ ನಮಗೆ ಅಗತ್ಯ ಇಲ್ಲ, ಯಾರೇ ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಬೇಸರ ಇರುವಂಥ ಎಲ್ಲರಿಗೂ ಬೇಸರ ಇದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮೊನ್ನೆ ಒಂದು ಪೇಪರ್ನವರು, ಒಂದು TV ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮದವರು ನಮ್ಮನ್ನು ಸಂಪರ್ಕ ಮಾಡಿದರು. ರಾಮ ಮಂದಿರದ ಮಂತ್ರಾಕ್ಷತೆಯ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಅವರು ನಿಡ್ಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೋರಾಟ ಸಮಿತಿಯವರನ್ನು ಮಾತಾಡಿದರು. ನೀವು ಸಂಘಟನೆಗಳಿದ್ದೀರಲ್ಲ, ಏನಾದರ ಬಗ್ಗೆ ಮಾತಾಡಿ ಅಂತ. ಹಾಗೆ ಮಾತಾಡ್ತಾ ಹೋಗುವಾಗ ಒಂದು 4-5 ಪದಗಳನ್ನು ನಾವು ಮಾತಾಡಿದೆವು. ಹೋರಾಟಗಾರ 4-5 ಹೆಸರನ್ನು ಎತ್ತಿದ್ದೆವು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ಅದನ್ನೇ ಬಂಡವಾಳವಾಗಿಸಿಟ್ಟುಕೊಂಡು ಕಲಂಜ ಗ್ರಾಮದಲ್ಲಿ ಒಂದು ಕಾಯರ್ತಳಕದ ಪರಿಸರದಲ್ಲಿ ಒಂದು ಕಾರ್ಯಕ್ರಮ, ಸೌಜನ್ಯ ಜನಾಂದೋಲನ ಸಭೆ ಅಂತ ಮಾಡಿದರು. ಬಹಳ ಖುಷಿ ನಮಗೆ. ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕಲ್ವ, ನಮ್ಮ ಗ್ರಾಮದಲ್ಲಿ ಮಾಡಿದರು. ಅದರ ಹಿಂದೆ ನಾವು ಅದನ್ನು ಮಾಡಬಾರ್ದು ಅಥವಾ ಅದಕ್ಕೆ ಜಾಗ ಕೊಡಬಾರ್ದು ಅಥವಾ ಅದನ್ನು ಹತ್ತಿಕ್ಕುವಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಾವು ಮಾಡಲಿಲ್ಲ. ನಾವೊಂದು ಮನವಿ ಮಾಡಿದ್ದೆವು. ಏನಂತ ಹೇಳಿದರೆ, ಕಾರ್ಯಕ್ರಮ ಮಾಡಿ, ಆದರೆ ಹಿಂದೂ ಧರ್ಮದ ಮೇಲೆ ಅಥವಾ ಸ್ವಾಮೀಜಿಗಳ ಮೇಲೆ ಅಥವಾ ನಮ್ಮ ಧರ್ಮದ ಮೇಲೆ ಅಥವಾ ನಮ್ಮ ಕೆಲವು ನಾಯಕರುಗಳ ಬಗ್ಗೆ ಮಾತಾಡಬೇಡಿ. ಏನಿದೆಯಾ ಸೌಜನ್ಯ ನ್ಯಾಯ ಸಿಗಬೇಕು, ಅದರ ಬಗ್ಗೆ ಕಾರ್ಯಕ್ರಮ ಮಾಡುವ, ಅದರ ಜೊತೆ ನಾವಿದ್ದೇವೆ ಅಂತ ಒಂದು ಮನವಿಯನ್ನು ಮಾಡಿದ್ದೇವೆ. ಆದರೆ ಅವತ್ತು ಅಲ್ಲಿ ಬಂದು ಅವರು ಮಾತಾಡಿದ್ದ ವಿಚಾರವೇ ಬೇರೆ ಆಗಿತ್ತು. ಅವತ್ತು ನಾನು ಮತ್ತು ದಾಮೋದರ ಪುದ್ವೆಟ್ಟು ಹಾಗೂ ನಾವಿಬ್ಬರು ಯೂಟ್ಯೂಬ್ ಸಂದರ್ಶನ ಮಾಡಿದ್ದೆವು. ನಮ್ಮ ಬಗ್ಗೆಯೇ ಅವರು ಕಾರ್ಯಕ್ರಮದಲ್ಲಿ ಮಾತಾಡಿದ್ದು, ತುಂಬ ಮಾತಾಡಿದ್ದಾರೆ. ಯಾಕಂತೇಳಿದರೆ, ನನ್ನನ್ನು ಅವರು ಹೇಳಿದರು, ರಾಜೇಶ್ 𝐁 ಧರ್ಮಸ್ಥಳದ ಕಾಮಂದರ ಜೊತೆ ಸೇರಿ ಅತ್ಯಾಚಾರ ಮಾಡಿದವನು, ನಿನ್ನಿಂದಾಗಿ ಧರ್ಮಸ್ಥಳದ ಮರ್ಯಾದೆ ಹೋಗಿದೆ ಅಂತ ಆಪಾದನೆಯನ್ನು ನಮ್ಮ ಹೋರಾಟಗಾರ್ತಿ ಅವರು ಆ ಹೋರಾಟ ಸಭೆಯಲ್ಲಿ ಮಾಡಿದರು. ಹಾಗೆ ಅಲ್ಲಿ ಊರಿನವರಿದ್ದವರು ಸಹ ಸ್ವಲ್ಪ ಕ್ಲ್ಯಾಪ್ ಎಲ್ಲ ಹಾಕಿದರು. 2-3 ಜನ ಕ್ಲ್ಯಾಪ್ ಹಾಕಿದರು, ಭಾರಿ ಇದರಲ್ಲಿ ಕ್ಲ್ಯಾಪ್ ಹಾಕಿದರು. ನಮಗೂ ಮಾತಾಡ್ಬೋದಿತ್ತು ಅವತ್ತು. ಯಾಕಂತೇಳಿದರೆ, ಕಲಂಜ ಗ್ರಾಮದಲ್ಲಿ 5 ವರ್ಷಗಳ ಹಿಂದೆ ಒಂದು ಅಪ್ರಾಪ್ತ ಅಂದರೆ 16 ವರ್ಷದ ಒಂದು ಹುಡುಗಿಯನ್ನು ಸುಮಾರು 10ರಿಂದ 15 ಜನ ಅದೇ ಗ್ರಾಮದ ಯುವಕರು ಸೇರಿ ಅತ್ಯಾಚಾರ ಮಾಡಿ, ನೆನಪಿಟ್ಟುಕೊಳ್ಳಿ, ಅತ್ಯಾಚಾರ ಮಾಡಿದರು, ಬಲವಂತವಾಗಿ ಮಾಡಿದರು. ಅದು ಮನೆಯಲ್ಲಿ ತಂದೆಯೂ ಇಲ್ಲದ, ತಾಯಿಯೂ ಇಲ್ಲದ ತಬ್ಬಲಿಯಾದಂಥ ಮಗು. ಆ ಮಗುವನ್ನು ಸತತವಾಗಿ 7-8 ತಿಂಗಳು ಅತ್ಯಾಚಾರ ಮಾಡಿ ಅವರನ್ನು ಗರ್ಭಿಣಿಯಾಗಿ ಮಾಡಿಸಿ, ಅಲ್ಲಿ ಅಮಾಯಕರನ್ನು ಸಿಲುಕಿಸಿ ಅವರನ್ನು ಪೊಲೀಸ್ ಸ್ಟೇಷನ್ ಪ್ರೊಡ್ಯೂಸ್ ಮಾಡಿ, ಮತ್ತು ಅವರು ಸಾಕ್ಷಿ ಇಲ್ಲ ಅಮಾಯಕರು ಅಂತೇಳಿ ಅವರನ್ನು ವಾಪಸ್ ಅವರ ಮೇಲೆ ಏನು ಕಾನೂನು ಕ್ರಮ ಆಗಬಾರ್ದು ಅಂತೇಳಿ ಅವರನ್ನು ಬಿಡಿಸಿಕೊಂಡು ಬಂದವರೇ ಮೊನ್ನೆ ಸೌಜನ್ಯ ಹೋರಾಟ ಮಾಡಲಿಕ್ಕೆ ಇಳಿದವರು. ಅದರಲ್ಲೊಬ್ಬರು, ಹೆಸರು ಹೇಳಿರುವುದಿಲ್ಲ, ಸಂದರ್ಭ ಬಂದಾಗ ಹೇಳ್ತಾರೆ. ಅಂಥವರು ನಮ್ಮ ಬಗ್ಗೆ ಮಾತಾಡುವಾಗ ನಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ. ಗ್ರಾಮದಲ್ಲಿ ಹಲವಾರು ಘಟನೆಗಳಾಗಿದೆ, ಎಲ್ಲವನ್ನು ಮಾತಾಡಲಿಕ್ಕೆ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗೆ ಆ ಕಾರ್ಯಕ್ರಮ ಮಾಡಿದ್ದು
ನಮಗೇನು ಬೇಜಾರಿಲ್ಲ. ನಾವು ಮುಂದೆಯೂ ಸೌಜನ್ಯನ ಪರವಾಗಿರುವವರು, ನಮಗೆ ಯಾರ ಸರ್ಟಿಫಿಕೇಟು ಬೇಕಾಗಿಲ್ಲ. ಅವರು ಧರ್ಮಸ್ಥಳದ ಪರ, ಇವ್ರ ಪರ, ನಾವು ಯಾರ ಪರವಾಗಿಲ್ಲ. ನಾವು ಸೌಜನ್ಯನ ಪರ ಅಷ್ಟೇ. ನಾವು ಯಾವ ಪರವಾಗಿಲ್ಲ, ಅವರ ಪರವಾಗಿಲ್ಲ, ಇವರ ಪರವಾಗಿಲ್ಲ. ನಾವೇನಿದ್ರು ನಮ್ಮ ಪರ ಅಂತ ಹೇಳಿದರೆ ನಾವು ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಅವರ ಪರ ಅಷ್ಟೇ. ಬೇರೆಯವರ ಬಗ್ಗೆ ನಾವು ಮಾತಾಡುವುದಿಲ್ಲ, ಅವ್ರ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ನಾನು ಹೇಳೋದು, ವಿಶೇಷವಾದಂಥ ಅವರ ಸಭೆಗಳನ್ನು ಮಾಡ್ತಾರೆ. ಸಭೆಯಲ್ಲಿ ಅಲ್ಲಲ್ಲಿ ಸಭೆ ಮಾಡ್ತಾರೆ, ಗ್ರಾಮದಲ್ಲಿ ಸಭೆ ಮಾಡ್ತಾರೆ, ಮಾಡಲಿ, ಕಾನೂನಲ್ಲಿ ತೊಡಕಾಗಿದೆ ಅಂತ ಹೇಳ್ತಾರೆ. ಕಲಂಜ ಗ್ರಾಮದಲ್ಲಿ ಸಭೆಯನ್ನು ಮಾಡಿದರೆ ಅಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡುವವರು ಯಾರಿದ್ದಾರೆ? ಸೌಜನ್ಯನಿಗೆ ನ್ಯಾಯ ಕೊಡುವವರು ಅವರು ಯಾರಿದ್ದಾರೆ? ಕಲಂಜ ಗ್ರಾಮದಲ್ಲಿ ಯಾರೂ ಇಲ್ಲ. ಅದನ್ನಲ್ಲಿ ಬಂದು ಕಾರ್ಯಕ್ರಮ ಮಾಡಿ ಬೈಯುವಂಥದ್ದು ಅಲ್ಲೇ ಸ್ಥಳೀಯ ಕೆಲವರಿಗೆ, ಹಾಗೆ ನಮ್ಮ ಶಾಸಕರಿಗೆ, ಮೋದಿಗೆ ಅಥವಾ ಸ್ವಾಮೀಜಿಗೆ ಅಥವಾ ಧರ್ಮಸ್ಥಳ ದೇವರ ಬಗ್ಗೆ ಮಾತಾಡುವಂಥದ್ದು ಅಥವಾ ಕಾವಂದರ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಬಿಟ್ಟದ್ದು. ನಾನೇನುವಂಥದ್ದು, ಹರೀಶ್ ಪೂಂಜಾ MLA ಆಗಿದ್ದು ಯಾವಾಗ? 6 ವರ್ಷದ ಮೊದಲು. ಸೌಜನ್ಯ ಅತ್ಯಾಚಾರ ಆಗಿದ್ದು ಸಾಧಾರಣ 10-11 ವರ್ಷ ಆಯಿತು. ವೇದವಲ್ಲಿ, ಪದ್ಮಲತಾ 3 ಜನರು ಅತ್ಯಾಚಾರ ಆದ ಸಮಯ ಯಾವುದು? ಆವಾಗ ಹರೀಶ್ ಪೂಂಜಾರು MLA ಆಗಿದ್ದರಾ? ಇರಲಿಲ್ಲ. ಆವಾಗ MLA ಆಗಿದ್ದವರು ಯಾರು? ಇವರನ್ನು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳು. ಮತ್ತೆ ಮುಂದೆ ಹೋಗಿ, ಯಾಕಂದರೆ ನಾನು ಸಂಘಟನೆಯಲ್ಲಿ, ಹಿಂದೂ ಪರ ಸಂಘಟನೆಯಲ್ಲಿ ಇರುವುದಕ್ಕೆ ನಾನು ಮಾತಾಡುವಂಥದ್ದು. ನಮ್ಮ ನಾಯಕರು ಮೋದಿಜಿ, ಅದರ ಬಗ್ಗೆ 2 ಮಾತಿಲ್ಲ, ನಾವು ಓಪನ್ ಆಗಿ ಹೇಳುವಂಥದ್ದು. ಬೇಟಿ ಪಡವು ಬೇಟಿ ಬಚಾವು ಅಂತ ಅವರನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ ಪ್ರಧಾನಿ ಮೋದಿಯವರು. ಬೇಟಿ ಬಚಾವು ಬೇಟಿ ಪಡವು ಆ ಕಾರ್ಯಕ್ರಮ ಆಗಿದ್ದು ಯಾವಾಗ? 2017ರಲ್ಲಿ. ಸೌಜನ್ಯ ಅತ್ಯಾಚಾರ ಆಗಿದ್ದು 2012ರಲ್ಲಿ. ಮೋದಿಯವರು ಆ ಕಾರ್ಯಕ್ರಮ ತಂದದ್ದೇ ಸೌಜನ್ಯಂಥ ಹೆಣ್ಣು ಮಕ್ಕಳು ಇನ್ನು ಮೇಲೆ ಅತ್ಯಾಚಾರ ಆಗಬಾರ್ದು, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ತಂದದ್ದು. ಅವರು ಪ್ರಧಾನಿ ಆದ ಮೇಲೆ ಅಲ್ಲಿ ಅತ್ಯಾಚಾರ ಆಗಿದೆಯಾ? ನಮ್ಮ ತಾಲೂಕಲ್ಲಿ ಅತ್ಯಾಚಾರ ಆಗಿದೆಯಾ? ಹರೀಶ್ ಪೂಂಜಾರವರು MLA ಆದ ಮೇಲೆ ಬೆಳ್ತಂಗಡಿ ತಾಲೂಕಲ್ಲಿ ಅತ್ಯಾಚಾರ ಆಗಿದೆಯಾ? ಮೊದಲೆಲ್ಲ ಆಗ್ತಿತ್ತು. ಯಾರ ಕಾಲದಲ್ಲಿ ಆಗ್ತಿದ್ದದು? ಅವರನ್ನು ಪ್ರಶ್ನೆ ಮಾಡುವ ಬದಲು ಹರೀಶ್ ಪೂಂಜಾರನ್ನು ಹೋದಲ್ಲಿ ಬದ್ದಲ್ಲಿ ಇವರು ಹರೀಶ್ ಪೂಂಜಾರ ಮಾತ್ರ ಪ್ರಶ್ನೆ ಮಾಡುವಂಥದ್ದು ನಮ್ಮ ಮನಸ್ಸಿಗೆ ಬೇಸರವಾದಂಥ ವಿಚಾರ. ಇದರ ಬಗ್ಗೆ ನಾವು ಮಾತಾಡಿದರೆ ನಮ್ಮನ್ನು ಸೌಜನ್ಯದ ವಿರೋಧಿಗಳು, ಹೋರಾಟಗಾರರ ವಿರೋಧಿಗಳಂತ ನೀವು ವೇದಿಕೆಯಲ್ಲಿ ಯಾಕೆ ಮಾತಾಡಬೇಕು? ಜನರನ್ನು ತಪ್ಪು ದಾರಿಯಲ್ಲಿ ನಡೆದುಕೊಂಡು ಅಥವಾ ಹೋಗುವಂಥ ರೀತಿಯಲ್ಲಿ ಮಾಡಬೇಡಿ. ನಮಗೆ ತಾಲೂಕಿನ ಪ್ರತಿಯೊಬ್ಬರಿಗೂ, ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ, ನಮ್ಮ ಪ್ರತಿಯೊಬ್ಬರಿಗೂ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅಲ್ಲಿ ನಮ್ಮ ಮನೆಯವರಿದ್ದರು, ಈಗ ನಾನು ನನ್ನ ವೈಯಕ್ತಿಕವಾಗಿ ಮಾತಾಡುವಂಥದ್ದು, ನನ್ನ ಮನೆಯವರಿದ್ರೂ, ನನ್ನ ತಮ್ಮ ಇರಲಿ, ನಮ್ಮ ಅಣ್ಣ ಇರಲಿ, ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿ, ಪ್ರಭಾವಿ ವ್ಯಕ್ತಿಗಳು ಇರಲಿ, ಆ ಕಡೆಯವರಿರಲಿ ಈ ಕಡೆಯವರಿರಲಿ, ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕಾದ್ರೆ ಎಲ್ಲಿ ಹೋರಾಟ ಮಾಡಬೇಕು? ಕಾನೂನಲ್ಲಿ ಎಲ್ಲಿ ತಪ್ಪಾಗಿದೆ? ಇವರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ನವರು, ಪೊಲೀಸ್ನವರು ಧರ್ಮಸ್ಥಳದ ಪರ ಅಥವಾ ಅವರ ಪರ ಅಂತ ಎಲ್ಲ ಹೇಳ್ತಾರೆ. ಇರ್ಬೋದು. ಆದರೆ ಯಾಕೆ ಇವರು ಪೊಲೀಸ್ ಸ್ಟೇಷನಲ್ಲಿ ಹೋರಾಟ ಮಾಡುವುದಿಲ್ಲ? ಕಲಂಜ ಗ್ರಾಮದಲ್ಲಿ ಒಂದು ಹೋರಾಟ ಮಾಡುವ ಉದ್ದೇಶ ಏನಿತ್ತು? ಯಾರನ್ನು ಮೆಚ್ಚಿಸುವ ಸಲುವಾಗಿ ಕಲಂಜ ಗ್ರಾಮದಲ್ಲಿ ಹೋರಾಟವನ್ನು ಮಾಡಿಸಿದ್ದು. ನಮಗೆ ಬೈಲಿಕೆಯ ಅಥವಾ ಮೋದಿಜಿಗೆ ಬೈಲಿಕೆಯ ಅಥವಾ ಸ್ವಾಮೀಜಿಗಳಿಗೆ ಬೈಲಿಕೆಯ? ಪ್ರತಿ ವೇದಿಕೆಯಲ್ಲಿ ಅವರು ಈ ರೀತಿ ಮಾತಾಡ್ತಾ ಹೋದರೆ ಒಗ್ಗಟ್ಟಿರುವಂಥ ಹಿಂದೂ ಸಮಾಜ ಮಂತ್ರಾಕ್ಷತೆ ಬಗ್ಗೆ ಮಾತಾಡಬಾರ್ದು. ಯಾವ ರೀತಿ ಮಾತಾಡಬೇಕು ಅವರು? ನಾನು ನೋಡಿದೆ ಮೊನ್ನೆ, ಬಹಳ ಬೇಸರ. ಅಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳೋದು. ಅದೂ ರೀತಿಯಲ್ಲಿ ಮುಂದೆ ಸ್ಟೆಪ್ ಹೋಗಿ ನೀವು ಅತ್ಯಾಚಾರಿಗಳು, ನಾವು ಯಾವತ್ತೂ ಧರ್ಮಸ್ಥಳದ ಪರವಾಗಿ ಅಥವಾ ಅತ್ಯಾಚಾರಿಗಳು ಅವರ ಹೆಸರು ಹೇಳಿದ್ರು, 3-4 ಹೆಸರು ಹೇಳಿದರು, ಅವರ ಪರವಾಗಿ ಯಾವತ್ತೇ ನಾವು ಒಂದು ಕಮೆಂಟ್ ಹಾಕಲಿಲ್ಲ. ಈಗ ನಾವು ಒಂದು 5 ಜನ ವೇದಿಕೆಯಲ್ಲಿ ಕೂತ್ಕೊಂಡಿದ್ದೇವೆ, ಅವರ ದಾಖಲೆ ಪರಿಶೀಲನೆ ಮಾಡಲಿ. ಎಲ್ಲಿಯಾದರೂ ಸೌಜನ್ಯ ಬಗ್ಗೆ ನಾವು ಆತ್ಮೀಯವಾಗಿ ಫೋನಲ್ಲಿ ಮಾತಾಡಿದ್ದುಂಟಾ? ಇಲ್ಲ. ನಾವು ಅದರ ಬಗ್ಗೆ ಸಭೆ ಸೇರಿದ್ದುಂಟಾ? ಇಲ್ಲ. ಯಾವತ್ತು ನಮ್ಮ ಬಗ್ಗೆ ಮಾತಾಡಿದ್ರು ಅವತ್ತಿಂದ ನಾವು ಸಂಪರ್ಕದಲ್ಲಿದ್ದ ಹೊರತು ಅದಕ್ಕಿಂತ ಮೊದಲು ನಾವು ಯಾವತ್ತಾದ್ರೂ ಇವರಲ್ಲಿ ಫೋನಲ್ಲಿ ಮಾತಾಡಿದ್ದೇವೆ? ಇಲ್ಲ. ಇವರಲ್ಲಿ ಮಾತಾಡಿದರು. ಸಂಘಟನೆಯಲ್ಲಿ ಬಂದು ಸಂಘಟನೆ ವಿಚಾರವನ್ನು ನಾವು ಮಾತಾಡಿದ್ದೇವೆ. ನಮ್ಮ ಹೆಸರನ್ನು ವೈಯಕ್ತಿಕವಾಗಿ 4-5 ಹೆಸರನ್ನು ತಗೊಂಡು ಇವರು ಈ ರೀತಿಯ ಒಂದು ಸೌಜನ್ಯನ ಹೆಸರಲ್ಲಿ ಈ ರೀತಿ ಒಬ್ಬರನ್ನು ತೇಜೋವಧೆ ಮಾಡುವಂಥದ್ದು ಸೌಜನ್ಯನ ಆತ್ಮಕ್ಕೆ ಸಹ ಶಾಂತಿ ಸಿಗಲಿಕ್ಕಿಲ್ಲ ಇವರು ಮಾಡುವ ಕೆಲಸದಿಂದ. ಸೌಜನ್ಯನಿಗೆ ನ್ಯಾಯ ಬೇಕಂತೇಳಿ ಒಬ್ಬರು ತೇಜೋವಧೆ ಮಾಡುವಂಥದ್ದು, ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು, ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಅಥವಾ ಒಂದು ಸ್ವಾಮೀಜಿಗೆ ಬೈಯುವಂಥದ್ದು, ದೇವರಿಗೆ ಬೈಯುವಂಥದ್ದು, ಇದು ಸೌಜನ್ಯನಿಗೆ ನ್ಯಾಯ ಕೊಡಿಸುವಂಥ ಯಾವುದಾದ್ರು ಇದರಲ್ಲಿ ಮಾರ್ಗ ಇದೆಯಾ? ಮತ್ತು ಮಾತು ಎತ್ತಿದ್ರೆ ಇವರು ಮಾತಾಡ್ತಾರೆ, ಅಂಥವ್ರಿಗೆ ಓಟು ಕೊಡಿ, ಇಂಥವರಿಗೆ ಓಟು ಕೊಡಿ, ಅವರಿಗೆ ಅಭಿನಂದನೆ, ಇವರಿಗೆ ಅಭಿನಂದನೆ. ಅದೆಲ್ಲ ಮಾಡಬಾರ್ದು. ನಾನು ನನ್ನ ಬಗ್ಗೆ ಮಾತಾಡುವಂಥದ್ದು,
ನಾನು ಎಲ್ಲಿಯೂ ಧರ್ಮಸ್ಥಳದಿಂದ 1 ರೂಪಾಯಿ ಇವರು ದುಡ್ಡು ಕೊಟ್ಟು ಕೋಟಿ ದುಡ್ಡು ಬರ್ತದೆ ಅಂತ ಹೇಳಿದರು. ಜನರನ್ನು ಯಾಕೆ ನೀವು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ ಹೋರಾಟಗಾರರು? ನಾವು ಧರ್ಮಸ್ಥಳದಿಂದ 1 ರೂಪಾಯಿ ದುಡ್ಡು ತಗೊಂಡದ್ದು, ಅಥವಾ ಕಾವಂದರಲ್ಲಿ ಅಥವಾ ಯಾರೇ ಆಗಲಿ ಧರ್ಮಸ್ಥಳ ಪ್ರಮುಖರೇ, ನಾವು ಮಾತಾಡಿದ ಒಂದು ತುಣುಕಾದವರಲ್ಲಿ ಇದೆಯಾ? ದುಡ್ಡು ಬಿಡಿ. ನಾವು ವೈಯಕ್ತಿಕವಾಗಿ ವಾಕ್ ಸ್ವಾತಂತ್ರ್ಯ ಇದೆ, ನಾವು ಏನಾದರೂ ಮಾತಾಡ್ತೇವಪ್ಪ. ಅದನ್ನೇ ಬಂಡವಾಳ ಇಟ್ಕೊಂಡವರು ಈ ರೀತಿ ತೇಜೋವಧೆ ಮಾಡುವಂಥದ್ದು. ನನ್ನನ್ನು ಅತ್ಯಾಚಾರಿ ಅಂತ ಕರೆದರು, ಬೇಜಾರಿಲ್ಲ ನನಗೆ, ನಾನು ಅಂಥ ಕೆಲಸ ಮಾಡಲಿಲ್ಲ. ಅದೇ ಕಲಂಜ ಗ್ರಾಮದಲ್ಲಿ 15 ಜನ ಹುಡುಗರು ಒಂದು ಹುಡುಗಿಯನ್ನು ಆ ರೀತಿಯಾಗಿ ಅದು 14 ವರ್ಷದ ಹುಡುಗಿ ಅತ್ಯಾಚಾರ ಮಾಡುವಾಗ ಇವರ ಹೋರಾಟ ಯಾಕೆ ಮಾಡಲಿಲ್ಲ? ಇವರು ಅವರನ್ನು ಬಿಡಿಸ್ಕೊಂಡು ಬಂದವರೇ ಮತ್ತೆ ಸೌಜನ್ಯನಿಗೆ ಹೋರಾಟ, ನ್ಯಾಯ ಕೊಡ್ತೇವೆ ಅಂತ. ಇದು ಆಗುವಂಥ ಕೆಲಸವ? ಇದೇ ನಮಗೆ ಗೊಂದಲ ಇರುವಂಥದ್ದು. ಎಲ್ಲಿ ಹೋದರೂ ಬೈಯುವಂಥದ್ದು, ಒಬ್ಬನ ತೇಜವಾದ ಮಾತೆತ್ತಿರ ವೇದಿಕೆ ಮೈಕ್ ಸಿಕ್ಕಿದ ತಕ್ಷಣವೇ ಬೈಯುವಂಥದ್ದು. ಈ ರೀತಿ ಮಾಡಿದ ಸೌಜನ್ಯ ಹೋರಾಟಕ್ಕೆ ಜನ ಸೇರಿಸಿದ್ರೆ ಹೀಗೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡ್ಬೋದು? ಎಲ್ಲಿ ಹೋದರೂ ಬೈಯುವಂಥದ್ದು ನಮ್ಮ ನಾಯಕರಿಗೆ ಮಾತ್ರ. ಆ 3 ಪ್ರಕರಣಗಳು, ವೇದವಲ್ಲಿ, ಪದ್ಮನಾಥ ಮತ್ತು ನಮ್ಮ ಸೌಜನ್ಯ, 3 ಪ್ರಕರಣಗಳಾದಾಗ ಹರೀಶ್ ಮಂದಿರ MLA ಆಗಿರಲಿಲ್ಲ. ಅವರು MLA ಆಗಿದ್ದು 2018ರಲ್ಲಿ 2011ರಲ್ಲಿ ಇವರ ಕೊಲೆಯಾಗಿದೆ. ಇವರನ್ನು ಮತ್ತೆ ನಮ್ಮೊಟ್ಟಿಗೆ ಬರುವುದಿಲ್ಲ ಅಂತ ಹೇಳಿದರೆ, ಶಾಸಕರು ಹೋಗುವ ಮೊದಲೇ ಇವರಿಗೆ ಈ ರೀತಿ ಬೈತಾರೆ. ಅವರು ಮೊದಲೇ ಕಾರ್ಯಕ್ರಮ ಇವರು ಶಾಸಕರು ಕಂಡ್ರೆ ಆಗುವುದಿಲ್ಲ, ಮತ್ತೆ ಅವ್ರು ಬರುವುದಿಲ್ಲ ಅಂತ ಹೇಳೋದು, ಮತ್ತೆ ವಾಪಸ್ ಸ್ಟೇಜಲ್ಲಿ ಬೈಯೋದು ಬೇರೆ. ಯಾರಾದ್ರು ಬರ್ತಾರೆ ಆ ರೀತಿ ಮಾಡಿದರೆ? ಒಗ್ಗಟ್ಟಾಗಿ ಹೋದರೆ ಯಾವಾಗೂ ನ್ಯಾಯ ಸಿಗ್ತಿತ್ತು. ಈಗ ನಾವು ಇವತ್ತು ಮಾತಾಡಿದವ್ರು ಚರ್ಚೆ ಆಗ್ಬೋದು, ನನಗೆ ಬೈಬೋದು. ನಾನು ಹೇಳಿದರೆ ತಪ್ಪಿದ್ರೆ ಕೆಲವರೆಲ್ಲ ಹುಡುಗರು ನನ್ನ ಸ್ಟೇಟಸ್ ಎಲ್ಲ ಮುನ್ನೆ ಹಾಕಿದ್ದಾರೆ, ಸ್ಟೇಟಸ್ ಹಾಕಿ ಏನೇನೋ ಅಶ್ಲೀಲವಾಗಿ ಸ್ಟೇಟಸ್ ಹಾಕೋದು. ಇದು ಸೌಜನ್ಯ ಹೋರಾಟಗಾರರು ಮಾಡುವಂಥದ್ದು ಕೆಲಸವ? ನಮ್ಮಿಂದ ಏನು ತಪ್ಪಾಗಿದೆ ನಮ್ಮಲ್ಲಿ ಕೇಳಿ, ಡೈರೆಕ್ಟ್ ಬಂದು ಫೋನ್ ಮಾಡಿ, ನೀವು ಮಾತಾಡಿ ಸರಿ ಇಲ್ಲ ಅದು ತಪ್ಪಾಗಿದೆಯಾ, ಸರಿ ಇದೆಯಾ, ಯೋಚನೆ ಮಾಡಿ. ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡಿ ಅಥವಾ ಈ ರೀತಿಯಾದ ನಮ್ಮ ಸಮಾಜ ನೋಡುವ ಕೆಲಸವನ್ನು ಮಾಡಿಬಿಡಿ ಅಂತ ಹೇಳುವಂಥದ್ದು. ಹಾಗೂ ಇವತ್ತು ನಾನು ಮೊನ್ನೆ ನನ್ನ ಬಗ್ಗೆ ಮಾತಾಡಿದ ನಾನು ಸ್ಪಷ್ಟನೆ ಕೊಟ್ಟಿರೋದು, ನಾನು ಯಾರ ಪರವಾಗಿಯೂ ಇಲ್ಲ, ನಾನು ಸೌಜನ್ಯನ ಪರ. ಮೊದಲು ನಾವು ತಿಳ್ಕೊಳ್ಬೇಕು, ನಾನು ನಿಮ್ಮ ಪರ. ಮೊನ್ನೆ ಫೋನ್ ಮಾಡಿದ್ರು ನನಗೆ, ಹೋರಾಟ ಸಭೆಯಲ್ಲಿ ಇದ್ದವರಿಗೆ ಫೋನ್ ಮಾಡಿದ್ರು, ನೀವು ಇಷ್ಟೆಲ್ಲ ಸಮಾಜ ಸೇವೆ ಮಾಡಿದ್ದೀರಿ, ನೀವು ಇಷ್ಟೆಲ್ಲ ಇದೆ, ನೀವು ಮತ್ತೆ ಮಹೇಶನ ಜೊತೆ ಯಾಕೆ ಬರುವುದಿಲ್ಲ ಅಂತ ಕೇಳಿದ್ರು ನನ್ನಲ್ಲಿ. ನಾನು ಹೇಳಿದೆ, ನಾನು ಯಾಕೆ ಬರಬೇಕು? ನಾನು ಸೌಜನ್ಯ ಪರ ಇರುವುದ್ರಿ, ನಾನು ಯಾಕೆ ಬರಬೇಕು? ನಿಜವಾಗಿ ಒಂದು ವೇದಿಕೆ ಸೌಜನ್ಯ ಬಗ್ಗೆ ಮಾತಾಡಿ, ಸೌಜನ್ಯ ನ್ಯಾಯ ಸಿಗಲೇಬೇಕಂತ ಹೋರಾಟ ಮಾಡಿ, ನಾವು ಖಂಡಿತವಾಗಿ ಬರ್ತೇವೆ. ಅದು ಬಿಟ್ಟು ಒಂದು ಸಮಾಜ, ಒಂದು ರಾಜಕೀಯವಾಗಿ ಚುನಾವಣೆಗೆ ಅದಕ್ಕೆ ಒಟ್ಟು ಕೊಡಿ, ಇವರಿಗೆ ಒಟ್ಟು ಕೊಡಿ, ಅದು ಚುನಾವಣಾ ಪ್ರಚಾರವ? ಗ್ರಾಮದಲ್ಲಿ ಹೋಗಿ ಮಾಡಲಿಕ್ಕೆ ಎಲ್ಲಿ ದಾಖಲೆ ಮಿಸ್ ಆಗಿದ್ದು? ಪೊಲೀಸ್ ಸ್ಟೇಷನಲ್ಲಿ ಅಲ್ವಾ? ಅಲ್ಲಿ ಮಾಡಿ. ಯಾವಾಗ MLA ಇದ್ದರು, ಯಾವಾಗ ತಹಸೀಲ್ದಾರ್ ಯಾರಿದ್ದರು, ಯಾವಾಗ SP ಆಗಿದ್ದರು, ಯಾರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಕರೀರಿ ಅವರನ್ನೆಲ್ಲ ಕರೆದು ಅಲ್ಲಿ ಪ್ರತಿಭಟನೆ ಮಾಡಿ, ನಿಮ್ಮಲ್ಲಿರುವ ಎಲ್ಲ ದಾಖಲೆಯನ್ನು ಕೊಡಿ. ಯಾಕೆ ಅವರು ತನಿಖೆ ಮಾಡೋದಿಲ್ಲ? ಸುಮ್ಮನೆ ಎಲ್ಲ ವೀಡಿಯೋ ಮಾಡೋದು. ಮೊನ್ನೆ ಒಬ್ಬರು ಬಂದರು ಕಾರ್ಯತರ್ಕದಲ್ಲಿ ಬಂದು ವೀಡಿಯೋ ಮಾಡೋದು, ಯಾವುದೇ ಒಂದು ಪ್ರಕರಣ ಒಂದು ಯಾರೋ 4 ಜನ ಅಲ್ಲಿ ಯಾರ ಹೆಸರಿದೆ ಅವರನ್ನು ಮಾಡೋದಿಲ್ಲ, ಹಿರಿಯರು 80-85 ವರ್ಷದವರನ್ನು ಕೂರಿಸಿಕೊಂಡು ವೀಡಿಯೋ ಮಾಡೋದು. ಅವರು ಏನೋ ಒಂದು ಹೇಳ್ತಾರೆ, ಅದನ್ನೆಲ್ಲ ಫೇಸ್ಬುಕ್ಕಲ್ಲಿ ಬರೆದಾಕೋದು. ಮತ್ತು ಅಲ್ಲಿದ್ದವರೆಲ್ಲ ನಮಗೆ ಚಾಲೆಂಜ್ ಆಗ್ತದೆ, ಅವನು ಬಂದಿದ್ದಾನೆ, ಇವನು ಬಂದಿದ್ದಾರೆ, ನೀವೇನು ಮಾಡ್ತೀರಿ? ನಾವು ಏನು ಮಾಡಲಿಕ್ಕಿಲ್ಲ, ನಾವು ಏನು ಮಾಡುವಂಥ ಜನಗಳು ಅಲ್ಲ, ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ. ನಮ್ಮದು ಉದ್ದೇಶ ಏನಂತ ಹೇಳಿದರೆ, ಸೌಜನ್ಯನಿಗೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡುವ, ಅದಕ್ಕೆ ನಿಮ್ಮ ಜೊತೆ ನಾವಿದ್ದೇವೆ. ಅದು ಬಿಟ್ಟು ಈ ರೀತಿಯಾಗಿ ಒಬ್ಬರ ವ್ಯಕ್ತಿಯ ಬಗ್ಗೆ ಮಾತಾಡುವಂಥದ್ದು, ಒಬ್ಬರ ತೇಜೋವಧೆ ಮಾಡುವಂಥದ್ದು, ಸ್ವಾಮೀಜಿಗಳ ಬಗ್ಗೆ ಬೈಯುವಂಥದ್ದು, ಅಥವಾ ಧರ್ಮದ ಬಗ್ಗೆ ಮಾತಾಡುವಂಥದ್ದು ಯಾಕೆ ಮಾಡಬೇಕು? ಅದು ಮಾಡಬಾರ್ದು ಅಂತ ನಾನು ಹೇಳುವಂಥದ್ದು. ನಮ್ಮದೇನು ಮತ್ತೆ ನಾನು ಸ್ಪಷ್ಟನೆ ಹೇಳ್ತೇನೆ, ಇಲ್ಲಿ ನಾವು ಈಗ ಬಂದಿದ್ದೇವೆ ಅಷ್ಟೇ, ಇವತ್ತಿನ ಒಟ್ಟಿಗೆ ಕೂತದ್ದು. ಇದಕ್ಕಿಂತ ಮೊದಲು ನಾವು ಈ ಪ್ಲಾನ್ ಇವತ್ತು ಬರುವಾಗ ಸಾಧ್ಯ ಫೋನ್ ಮಾಡಿದ್ದು ಒಟ್ಟಿಗೆ ನಾವು, ಯಾಕಂತ ಹೇಳಿದರೆ ಎಲ್ಲರ ಬಗ್ಗೆಯೂ ಆಪಾದನೆ ಬಂದಿದೆ. ಅದಕ್ಕೆ ಒಟ್ಟಾಗಿ ಸೇರಿ ಒಂದೇ ಸ್ಪಷ್ಟೀಕರಣ ಕೊಡುವ, ಒಬ್ಬೊಬ್ಬರು ಬೇಡ, ಒಟ್ಟಿಗೆ ಕೊಡುವ. ನಮ್ಮದೇನು, ನಾನೇನು ಅಂತ ಹೇಳುವಂಥದ್ದು, ನಾನು ಹೇಳುವಂಥದ್ದು ನನಗೆ ಸೌಜನ್ಯ ನ್ಯಾಯ ಬೇಕು, ನಾನು ಯಾರ ಪರವೋ ಇಲ್ಲ ಎನ್ನುವಂಥದ್ದು ನಾನು ಈ ಮೂಲಕ ಸ್ಪಷ್ಟಪಡಿಸ್ತೇನೆ ಅಷ್ಟೇ. ನನ್ನ ಹೆಸರು ದಾಮೋದರಗೌಡ, ಪುದುವೆಟ್ಟು ಗ್ರಾಮ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸುಮಾರು 35 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ಉಜಿರೆ ತಾಲೂಕು, ಸಂಘದ ದೃಷ್ಟಿಯಲ್ಲಿ ಉಜಿರೆ ತಾಲೂಕು ಗೋ ಸೇವಾ ಗತಿವಿಧಿ ಪ್ರಮುಖ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಮೊದಲನೇದಾಗಿ ಈ ಪರಶುರಾಮ ಸೃಷ್ಟಿಯ ನಾಡು ತುಳುನಾಡು ಅಂತ ಹೇಳ್ತೇನೆ. ಎಲ್ಲ ದೇವರುಗಳ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ, ಎಲ್ಲ ಪಂಗಡಗಳ, ಎಲ್ಲ ಭಾಷೆಗಳ, ಎಲ್ಲ ಭಾವನೆಗಳ, ಎಲ್ಲ ಭಾಷೆಗಳ, ಎಲ್ಲ ಪಂಗಡಗಳ, ಎಲ್ಲ ಜಾತಿಗಳ, ಎಲ್ಲ ಧರ್ಮಗಳ, ಎಲ್ಲ ಪಂಗಡಗಳ, ಎಲ್ಲ ಪಂಗಡಗಳ, ಎಲ್ಲ ಭಾಷೆಗಳ, ಎಲ್ಲ ಭಾಷೆಗಳ, ಎಲ್ಲ ಪಂಗಡಗಳ, ಎಲ್ಲ ಪಂಗಡಗಳ, ಎಲ್ಲ ಜಾತಿಗಳ, ಎಲ್ಲ ಪಂಗಡಗಳ, ಎಲ್ಲ ಪಂಗಡಗಳ, ಎಲ್ಲ ಜಾತಿಗಳ, ಎಲ್ಲ ಪಂಗಡಗಳ, ಎಲ್ಲ
ಇಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈಗ ಪ್ರತ್ಯೇಕವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಸೌಜನ್ಯರಿಗೆ ಅವರ ತಾಯಿ ತಂದೆಯವರಿಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕೆ ಅಂತ ಕೇಳಿದರೆ, ನ್ಯಾಯಾಂಗ ವ್ಯವಸ್ಥೆಗಳು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲವೂ ಮುಚ್ಚಿಬಿಡ್ಬೋದು. ಆದರೆ ಸತ್ಯ, ಧರ್ಮ, ನ್ಯಾಯ ಅಂತ ಉಂಟು. ಅದು ಯಾವತ್ತೂ ಮುಚ್ಚಿ ಹೋಗುವುದಿಲ್ಲ, ಮಣ್ಣಾಗುವುದಿಲ್ಲ. ಒಂದು ದಿನ ಸತ್ಯ ಹೊರಗೆ ಬಂದೇ ಬರ್ತದೆ. ಇದನ್ನು ನಾನು ನಂಬಿ ಬದುಕಿದವು. ಅದಲ್ಲದೆ ನಾನು 14ನೇ ವಯಸ್ಸಿನಿಂದ, ಅಂದರೆ ನಾನು SSLC ಓದುವ ಸಮಯದಲ್ಲಿ ರಾಮಾಯಣ ಮಹಾಭಾರತ ಪರೀಕ್ಷೆಗೆ ಬರೆದವು. ಭಗವದ್ಗೀತೆಯನ್ನು ಅವತ್ತಿಂದಲೇ ಓದಿದವು. ಅದರ ಮೇಲೆ ಪ್ರಭಾವಿತನಾಗಿ ಸತ್ಯ, ಧರ್ಮ ಮತ್ತು ನಿಷ್ಠೆಯನ್ನು ಪಾಲಿಸಿಕೊಂಡು ಬಂದವು. ಹಾಗಾಗಿ ನನ್ನ ವಿದ್ಯಾಭ್ಯಾಸ ಆದದ್ದು ಇಲ್ಲಿಯ ಜೂನಿಯರ್ ಕಾಲೇಜು. ಮೊನ್ನೆ ಸಭೆಯಲ್ಲಿ ಪಾಂಗಾಲ ಲಕ್ಷ್ಮಣಗೌಡರಿತ್ತು. ಅವರ ತಮ್ಮ ಪದ್ಮನಾಭ ಗೌಡ ಅಂತೇಳಿ, ಅವರು ನಾನು ಒಟ್ಟಿಗೆ ಓದಿದವರು. ನಾನು 2 ವರ್ಷ ಖಾಲಿ ಮುಂಡು ಉಟ್ಟುಕೊಂಡು, ವೇಷ್ಟಿ ಅಂದರೆ ಡಬಲ್ ಇದರಲ್ಲಿರ್ತವೆ, ಮುಂಡು ಉಟ್ಟುಕೊಂಡು ಕಾಲೇಜಿ ಓದಿದವು. ಅಂದರೆ ಪರಿಸ್ಥಿತಿ ಅಷ್ಟು ಕಷ್ಟದಲ್ಲಿ ಜೀವನ ಮಾಡಿದವನು ನಾನು. ಹಾಗಿದ್ದರಿಂದ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಮೇಲೆದ್ದು ಬರಬೇಕು ಅಂತೇಳಿ ಆವಾಗಲೇ ನನಗೆ ತಿಳುವಳಿಕೆ ಆಗಿದೆ. ವಿಷಯ ಏನೆಂದರೆ, ಮೊನ್ನೆ ಮಹೇಶ್ ಶೆಟ್ಟಿಯವರು ಕಾರ್ಯದರ್ಶಕದ ಸಭೆಯಲ್ಲಿ ಹೇಳಿದರು, ಅಹಂಕಾರ ಬಂದಿದೆ. ದಾಮೋದರ ಗೌಡ ಅಂತೇಳಿ ಇವತ್ತು ಹೇಳಿದರು. ಹೌದು, ನಾನು ಗೌಡನೇ. ಆದರೆ ನಾನು ಇವತ್ತಿನವರೆಗೂ ಗೌಡ ಸಮಾಜದ ವ್ಯಕ್ತಿ ಅಂತೇಳಿ ಅದನ್ನೇ ದೊಡ್ಡದು ಮಾಡಿಕೊಂಡು ಬರಲಿಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಸಂಘದಲ್ಲಿ ದುಡ್ಡವರು, ಇಡೀ ಸಮಾಜ ನಮ್ಮದು. ಅದರ ಮೇಲೆ ನಾನು ಪ್ರತಿಯೊಂದು ಧರ್ಮವನ್ನು ಸಮಾನವಾಗಿ ಪ್ರೀತಿಸುವ, ಗೌರವಿಸುವ, ನನ್ನ ಧರ್ಮವನ್ನು ಪಾಲಿಸುವ ಅಷ್ಟೇ. ನಮ್ಮ ಜಾತಿಯಲ್ಲಿ ಕೂಡ ಜಾತಿಯ ಕಟ್ಟುಪಾಡನ್ನು ಪಾಲಿಸುವ ನಾನು, ಜಾತಿಯನ್ನೇ ದೊಡ್ಡ ಕತೆ ಮಾಡುವವನು ನಾನಲ್ಲ. ಅದರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಅದನ್ನು. ಈಗ ನನ್ನ ಮೇಲೆ ಆರೋಪ ಮಾಡಿದರು, RSSನವ ಅಂತ. ಧೈರ್ಯದಿಂದ ಒಪ್ಪಿಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಅದು ಹೆಮ್ಮೆಯ ಸಂಕೇತ. ನನಗೆ ಅವರು ಹೇಳಿದ್ದು ಒಂದು, ಸೌಜನ್ಯನ ವಿಷಯದಲ್ಲಿ ಅತ್ಯಾಚಾರಿಗಳ ಜೊತೆ ಸೇರಿಕೊಂಡು ನನಗೆ ಅದಕ್ಕೆ ಎಂಥ ದಾಖಲೆ ಕೊಡ್ತಾರೆ ಇವರು? ಒಂದನೇದು, ನಾನು ಯಾವುದಾದ್ರೂ ಹೇಳಿಕೆ ನೀಡಿದರೆ ಎಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲ, ನಾನು ಎಲ್ಲಿಯಾದರೂ ಹೋಟೆಲಲ್ಲಿ ನಿಂತು ಹೇಳಿಕೆ ಕೊಟ್ಟಿದ್ದರೂ ಅದಕ್ಕೆ ಹೇಳೋದು ಸರಿ. ಅಂಥದ್ದು ಹೇಳಲಿಲ್ಲ. ನಿನ್ನ ಮನೆ ನೋಡಿದ್ದೇನೆ ಅಂತ ಹೇಳಿದರು. ನನ್ನ ಮನೆ ನೋಡಲಿಕ್ಕೆ ಅವರು ಬಂದದ್ದು ನನಗೆ ಗೊತ್ತಿಲ್ಲ. ಎಷ್ಟೋ ವರ್ಷದ ಹಿಂದೆ ನಮ್ಮ ತಂದೆ ಜೊತೆ ನಾನು ಕಷ್ಟಪಟ್ಟು ಕಟ್ಟಿಸಿದ ಮಣ್ಣಿನ ಗೋಡೆ, ಹಂಚಿನ ಮನೆ ಇದೆ. ಈಗಲೂ ಅದರಲ್ಲೇ ಜೀವನ ಮಾಡ್ತಿದ್ದೆ ನಾನು. ಯಾವುದೇ ಬೇರೆ ಹಣ ವಸೂಲಿ ಮಾಡಿ ದೊಡ್ಡ ಮನೆ ಕಟ್ಟಲಿಲ್ಲ ನಾನು, ಯಾವುದೇ ಬಂಗಲೆ ಕಟ್ಟಲಿಲ್ಲ. ನಾನು ಅದೇ ಮನೆಯಲ್ಲಿ ಸಂತೋಷದಿಂದ ಜೀವನ ಮಾಡ್ತಾಯಿದ್ದೇನೆ. ಹಾಗಿದ್ದರೆ ಆ ವಿಚಾರ ಒಂದು. ಅಹಂಕಾರ, ದೊಡ್ಡವರ ಜೊತೆ ಸೇರಿ ಅಹಂಕಾರ ಅಂತ ಹೇಳಿ, ನನಗೆ ದೊಡ್ಡವರು ಯಾರು ನನ್ನ ಜೊತೆ ಸೇರಿದವರು? ಆ ದೊಡ್ಡವರ ಜೊತೆ ನಾನು ಸೇರಿದರೆ ನಾನು ದೊಡ್ಡದಾಗಿ ಮನೆ ಕಟ್ಬೋದಿತ್ತು, ದೊಡ್ಡ ಬಿಸಿನೆಸ್ ಮಾಡ್ಬೋದಿತ್ತು. ನಾನು ಯಾವುದು ಮಾಡಿದೆ? ಏನಾದರೂ ಮಾತಾಡಲಿಕ್ಕೆ ವಿಷಯ ಇದ್ದರೆ ನನ್ನ ಬಗ್ಗೆ ಮಾತಾಡಬೇಕು. ನಾನು ಏನೂ ಅದನ್ನು ಮಾಡಲಿಲ್ಲ. ಇನ್ನು ಎಷ್ಟೆಷ್ಟೋ ಸಂಘಟನೆಯಲ್ಲಿ ಕೆಲಸ ಮಾಡಿದರೂ ಕೂಡ 10 ಪೈಸೆಯು ನಾನು ಇದು ಮಾಡಿದ ದಾಖಲೆ ಇಲ್ಲ. ಇನ್ನೊಂದು, ನನ್ನ ಮನೆಗೆ ಬರ್ತೇನೆ ಅಂತ ಹೇಳಿದರು. ತುಂಬ ಸಂತೋಷದಿಂದ ನಾನು ಹೇಳ್ತೇನೆ, ನನ್ನ ಮನೆಗೆ ಬರಬೇಕು. ನೀವು ಅಲ್ಲಿ ಹೇಳಿಕೆ ಕೊಟ್ಟದ್ದಲ್ಲ, ನನ್ನ ಮನೆಗೆ ಬರಬೇಕು, ನನ್ನ ಮನೆಯನ್ನು ನೋಡಬೇಕು, ನನಗೆ ಎಷ್ಟು ಜಾಗ ಇದೆ, ನಾನು ಎಷ್ಟು ಹೆಚ್ಚುವರಿ ಮಾಡಿದ್ದೇನೆ, ಅಂದರೆ ಹಿಂದಿಗಿಂತ ಜಾಸ್ತಿ. ನಾವು ಕ್ರಯ ಕೊಂಡದೊಂದು 28 ಸೆನ್ಸ್ ಇದೆ ಬಿಟ್ಟರೆ ಬೇರೆ ಏನಾದರೂ ಜಾಗ ಮಾಡಿದರೆ ಅದನ್ನು ಹೇಳಿ. ಪರಿಸ್ಥಿತಿಯನ್ನು ನೋಡಿ ಮಾತಾಡಬೇಕು. ವ್ಯಕ್ತಿ ಯಾವಾಗಲೂ ಪರಿಸ್ಥಿತಿಯನ್ನು ನೋಡಿ ಮಾತಾಡಬೇಕು. ನಾಳೆಗೆ ಅಂತೇಳಿ ಇದ್ದಾಗೆ ಮಾತಾಡೋದಲ್ಲ. ಅದಕ್ಕೆ ಹಿಂದೆ ಹೇಳಿದ್ದಾರೆ, ಆಚಾರವಿಲ್ಲದ ನಾಳಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಳಿಗೆ ಅಂತೀವಿ. ಅದರಿಂದ ನಾನು ಎಷ್ಟೋ ವರ್ಷದ ಹಿಂದೆ ಸಂಘಟನೆಯಲ್ಲಿ ಕೆಲಸ ಮಾಡಿದ ಆನಂತರ ಬಂದವರು ಮಹೇಶ್ ಶೆಟ್ಟಿಯವರು ನಾನು ನೋಡಿದ್ದೇನೆ. ಅವರಂತಲ್ಲ, ಅವರಿಗಿಂತ ಮುಂಚೆ ಬಂದವರು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ನನಗೆ ಅಂಥದ್ದು ಬೇಕಾದಷ್ಟು ಅನುಭವ ಇದೆ. ಕೊನೆಗೆ ಒಂದು ಮಾತು ಹೇಳಿದರು, ಸೌಜನ್ಯನ ಆತ್ಮಕ್ಕಲ್ಲ ನಿನ್ನ ಆತ್ಮಕ್ಕೆ ಶಾಂತಿ ಕೋರಿಕ ಅಂತೇಳಿ. ನನ್ನನ್ನು ಕೊಂದದ್ದು ಯಾವಾಗ ಅವರು?
ಒಬ್ಬ ವ್ಯಕ್ತಿಯ ಆತ್ಮ ಅಂತ ಹೇಳಿದರೆ ಸಾವು ಬಂದ ನಂತರ ಬರ್ತದೆ. ಅದಕ್ಕೆ ಮೊದಲು ಆತ್ಮ ಇಲ್ಲಿಂದ ಆತ್ಮ ನನ್ನಲ್ಲಿ ಇರ್ತದೆ. ಸೌಜನ್ಯನ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ನಾನು ಎಷ್ಟೋ ಜಾರಿ ಪ್ರಾರ್ಥನೆ ಮಾಡಿದ್ದೇನೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಪ್ರಮುಖ ಪಾತ್ರ ನಾನು ದೇವಸ್ಥಾನದ ಕಾರ್ಯದರ್ಶಿಯಾಗಿದ್ದೆ. ಮುಖ್ಯವಾಗಿ ಪ್ರಾರ್ಥನೆಯನ್ನು ಹೇಳಿದ್ದೆ ನಾನು. ಹಾಗಾದರೆ ನನಗೆ ಅಧಿಕಾರ ಇಲ್ವಾ? ಎಲ್ಲರಿಗೆ ಇರುವಷ್ಟು ಅಧಿಕಾರ ನನಗಿಲ್ವಾ? ನಾನು ಚಂದಪ್ಪಗೌಡರು ಅನ್ಯೋನ್ಯರು. ಎಷ್ಟೋ ಸಾರಿ ಎಲ್ಲ ಸಿಕ್ಕಿದಲ್ಲಿ ನಾವು ಅಷ್ಟು ಆತ್ಮೀಯತೆಯಿಂದ ಮಾತಾಡ್ಕೊಳ್ತೇವೆ. ಹಾಗಿರುವಾಗ ಸುಮ್ಮನೆ ನನ್ನ ಮೇಲೆ ನನ್ನ ಆತ್ಮಕ್ಕೆ ಶಾಂತಿ ಕೊರಬೇಕಾ? ನಾನು ಈಗಲೇ ಅವರಿಗೆ ಹೇಳ್ತೇನೆ, ನಾನು ನನ್ನ ತಮ್ಮನಲ್ಲಿ ಹೇಳಿ ಪೇಪರಲ್ಲಿ ಅನೌನ್ಸ್ ಮಾಡ್ತೇನೆ, ನನ್ನ ಶ್ರದ್ಧಾಂಜಲಿ ಸಭೆಗೆ ಬರಲಿ, ಊಟ ಮಾಡಲಿ, ಶಾಂತಿ ಕೋರಿ ಹೋಗಿ. ಇಲ್ಲ, ಅವರು ಬರಲೇಬೇಕು ನನ್ನ ಮನೆಗೆ. ನನ್ನ ಪರಿಸ್ಥಿತಿಯನ್ನು ನೋಡಿ ಅವರು ಹೇಳಬೇಕು, ನಿನ್ನ ಮೇಲೆ ಮಾಡಿದ ಆರೋಪ ಸರಿ ಇದೆ ಅಂತ ಹೇಳಬೇಕು. ಹಾಗಿದ್ದರೆ ಮಾತ್ರ ಇನ್ನೂ ಕೂಡ ಅವರು ಜಾಗೃತಿಯನ್ನು ಮಾತಾಡುವಂಥದ್ದು ಬರ್ತದೆ. ಹೋರಾಟಕ್ಕೆ ನಾವು ಯಾವಾಗಲೂ ಬೆಂಬಲಿರಬೇಕು. ಆದರೆ ಯಾರ ಜೊತೆ ಹೋರಾಟಕ್ಕೆ ಹೋಗ್ತೇವೆ ಅಂತ ಹೇಳುವಂಥದ್ದು ಮುಖ್ಯ. ಸರಿಯಾಗಿರುವವರ ಜೊತೆ ನಾವು ಹೋರಾಟಕ್ಕೆ ಯಾವಾಗಲೂ ಹೋಗ್ತೇವೆ. ಏನೋ ಹೊರಗಿನಿಂದ ಲಾಭ ಬರುವಂಥ ಹೋರಾಟ ಇದೆಯಾ ಅಂತ ಒಂದು ಭಾವನೆ ನಮ್ಮ ಮನಸ್ಸಿಗೆ ಬಂದದ್ರಿಂದ ನಾವು ಅವರ ಜೊತೆ ಹೋಗಲಿಲ್ಲ. ಹೋರಾಟಕ್ಕೆ ನಾವಿದೆ. ಭಾಸ್ಕರ ಧರ್ಮಸ್ಥಳ ಸಾಮರಸ್ಯ ಪ್ರಮುಖ ವಿಭಾಗದ ಜವಾಬ್ದಾರಿಯಲ್ಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸೌಜನ್ಯನ ಹೋರಾಟ ಗ್ರಾಮದಲ್ಲಿ ನಡೀತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ತೇಜವಧೆ ನಡೆಯುವಂಥ ವ್ಯವಸ್ಥೆಗಳು ನಡೀತಾ ಇದೆ. ಮೊನ್ನೆ ನಮ್ಮ ಎಲ್ಲರೂ ಹೇಳ್ತಾರೆ ಅವರು ಪೊಲೀಸ್ ಆಫೀಸರು ಹಾಗೆ ಅಂತೇಳಿ. ನಾವು ಅವರನ್ನು ಪೊಲೀಸ್ ಆಫೀಸರ್ ಅಂತ ಹೇಳಲಿಕ್ಕೆ ತಯಾರೇ ಇಲ್ಲ. ಯಾಕೆ ಅಂತೇಳಿದರೆ ಅವನು ಒಬ್ಬರು ವಿಕಾಸಸೌಧಕ್ಕೆ ಬಾಂಬ್ ಇಟ್ಟವರು, ಮಟ್ಟಣ್ಣ ಅವರು ಬಾಂಬ್ ಇಟ್ಟವರು. ಆದ್ದರಿಂದ ಮೊನ್ನೆ ನಾವು ಅವರನ್ನು ತಡೆದಿದ್ದು ಯಾಕೆ ಅಂತೇಳಿದರೆ, ಅವರು ಧರ್ಮಸ್ಥಳದಲ್ಲಿ ಇರುವವರು ಎಲ್ಲರೂ ರೇಪಿಸ್ಟುಗಳು ಅಂತ ಹೇಳಿದರು. ಅದು ಹೇಗೆ? ಸಾಮೂಹಿಕ ಮದುವೆಗೆ ಮುಂಚಿನ ದಿವಸ ಬಂದರೆ ಆ ಹುಡುಗಿಯನ್ನು ಅಲ್ಲಿ ಅವರಿಗೆ ಮಲಗಲಿಕ್ಕೆ ಬಿಡಲಿಲ್ಲ ಅಂತೇಳಿದರೆ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಅವತ್ತು ಸೃಷ್ಟಿ ಇದ್ದ ಕಾರಣ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾರ್ಯದಲ್ಲಿ ಊಟ ಮಾಡ್ತಿರುವಾಗ ಅವರಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ ಅಂತ ಹೇಳಿದರು. ನೋಡಿ, ಅವರು ಚಿತ್ರೀಕರಣ ತೆಗೆಯುವುದಕ್ಕೆ ಎಲ್ಲಿ ಕೂಡ ಯಾರು ಕೂಡ ನಿಲ್ಲಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಏನು ಚಿತ್ರೀಕರಣ ತೆಗಿತಾರೆ ಅವರು? ನಾನು ಕೇಳೋದು, ಅವರು ಚಿತ್ರೀಕರಣ ತೆಗೆಯೋದು ಏನಂತ ಹೇಳಿದ್ರೆ ಮರುಸೃಷ್ಟಿ ಮಾಡೋದಂತೆ. ಮರುಸೃಷ್ಟಿ ಮಾಡಲಿಕ್ಕೆ ಎಂಥದ್ದು ಇದು ಮಾಡೋದಾ? ಅವರು ಅದನ್ನು ಮರುಸೃಷ್ಟಿ ಮಾಡಿ ಈಗ ಮರುಸೃಷ್ಟಿಯಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲ. ನೋಡಿ, ಅವನು ಇಂಥ ದಿವಸ ಹೀಗೆ ಮಾಡಿದ್ದಾನೆ, ಅವನು ಹೀಗೆ ಆಗಿದೆ, ರೇಪ್ ಆಗಿದೆ ಅಂತೆಲ್ಲ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. ಆಗ ಅವರು ಮೊದಲಿನ ಪೊಲೀಸ್ ಆಫೀಸರ್ನವರೆಲ್ಲ ಮಾಡಿದ ಸೃಷ್ಟಿ ಇದು ಬರೆದದ್ದು ಅಲ್ಲ, ಅವರು ತಗೊಂಡಂಥ FIR ಅದೆಲ್ಲ ಅದು ಸುಳ್ಳಾಗಲಿಕ್ಕಿಲ್ಲಲ್ಲ. ಆಗಿದ್ದಿದ್ರೆ 12 ವರ್ಷ ಹೋಗಬೇಕಿತ್ತ, 11 ವರ್ಷ ಹೋಗಬೇಕಿತ್ತ. ಅಷ್ಟು ನ್ಯಾಯಯುತವಾಗಿ ಬೇರೆ ಬೇರೆ ರೀತಿಯಲ್ಲಿ CID ಕೊಟ್ಟಿದ್ದಾರೆ, CBI ಕೊಟ್ಟಿದ್ದಾರೆ, ಸ್ಥಳೀಯ ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ನಾನು ಹೇಳುವಂಥ ವಿಚಾರ ಏನಂತ ಹೇಳಿದ್ರೆ, ಎಲ್ಲ ಕಡೆ ಹೋದರೆ ನನ್ನ ಫ್ಯಾಮಿಲಿಯನ್ನು ತೇಜವಧೆ ಮಾಡೋದು, ನನ್ನ ಮಗಳ ಬಗ್ಗೆ ತೇಜವಧೆ ಮಾಡೋದು, ನಾನೊಬ್ಬ ಏನಂತ ಹೇಳಿದ್ರೆ ನನ್ನ ಶರೀರದ ಬಗ್ಗೆ, ನನ್ನ ಕಾಯಿಲೆಯ ಬಗ್ಗೆ ತೇಜವಧೆ ಮಾಡೋದು, ಅವನು ಎಂಥ ತೊಟ್ಟೆ ಕಟ್ಟಿಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಏನೇನು ಹೇಳ್ತಾ ಇದ್ದಾರೆ. ನೋಡಿ, ನಾನು ಸತ್ಯವಾಗಿ ಹೇಳ್ತೇನೆ, ಸೌಜನ್ಯನ ಕೇಸಿನ 2 ತಿಂಗಳು ಮೊದಲು ನನಗೆ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಯಾವ ರೀತಿ ಬಂದಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಹೌದು, ನನಗೆ ಕಿಡ್ನಿ ಫೈಲರ್ ಆಗಿದೆ. ನಾನು ಒಬ್ಬ ಕಿಡ್ನಿ ಫೈಲರ್ ಆದರೆ ಆವತ್ತಿಂದ ಇವತ್ತಿನವರೆಗೆ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ, ಯಾರಿಗೂ ತೊಂದರೆ ಕೊಡಲಿಲ್ಲ. ಆದ್ದರಿಂದ ನೀವು ಅದನ್ನು ಹೇಳೋದನ್ನು ನಿಲ್ಲಿಸಬೇಕು.
ಇವತ್ತು ಮನುಷ್ಯನಿಗೆ ಯಾವ ಯಾವ ಕಾಯಿಲೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತಿದ್ದವನು ನಾಳೆ ಇರುವುದಿಲ್ಲ. ಆದ್ದರಿಂದ ಮೊನ್ನೆ ನಾವು 4:15 ಗಂಟೆಗೆ ಅವನನ್ನು ಮಟ್ಟಣ್ಣನವರು ಅವ್ನು ನಿಲ್ಲಿಸಿದ್ದವುದು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. 4:15 ಅಲ್ಲಿ ನಿಲ್ಲಿಸಿದ ನಂತರ ಪೊಲೀಸ್ನವರಿಗೆ ಮೆಸೇಜ್ ಕೊಟ್ಟಿದ್ದೇವೆ. ಅದು ಯಾರ ರಾಂಪ ಪೇಜಿ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ನಮಗೆ ಪರ್ಮಿಷನ್ ಬೇಕು ಅಂತೇಳಿ. ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ರಾಂಪ ಪೇಜಿ ಅವನು ಬರಲಿಲ್ಲ. ಮತ್ತೆ ಈ ಮಟ್ಟಣ್ಣರು ಪೊಲೀಸ್ನವರು ಬಂದ ಕೂಡಲೇ ಇನ್ನೊಂದು ಸಲ ಪೊಲೀಸ್ನವರು ಬಂದರು. ಅವರು ಬರುವಾಗ ಸ್ವಲ್ಪ ಆವಾಜು ಸ್ವಲ್ಪ ಜಾಸ್ತಿ ಆಯಿತು ಮಟ್ಟಣ್ಣರು. ಅಲ್ಲಿವರೆಗೆ ಸಮಾಧಾನದಲ್ಲಿ ಇದ್ದರು. ಸರ್ ಪೊಲೀಸ್ನವರು ಬರುವಾಗಲೇ ಹೇಳಿದರು, ಸರ್ ನಮ್ಮದು ಎಲ್ಲ ಮುಗ್ದಿದೆ, ಏನಿಲ್ಲ ಸರ್, ನಾವೆಲ್ಲ ಮಾತಾಡೋದೆಲ್ಲ ಮುಗ್ದಾಯಿತು, ನಮ್ಮ ಒಳಗಡೆ ಅದು ಡಿಸ್ಕಸ್ ಆಯಿತು, ಅದನ್ನು ಸರಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದರು. ಇಮ್ಮಿಡಿಯೇಟ್ಲಿ ಏನೋ ಬಂದರೆ ಅವರನ್ನು ಕರೆಯುವಾಗ ಪುನಃ ಇವರು ಸ್ವಲ್ಪ ರಾಂಗ್ ಆದರು. ಏನ್ರಿ ನೀವು 1 ಲಕ್ಷ ಅಲ್ಲ 2 ಲಕ್ಷ ಜನ ಸೇರಿಸಿ ನಾನು ಈಗ ಪ್ರಮಾಣಕ್ಕೆ ಬರುವುದಿಲ್ಲ, ಪ್ರಮಾಣಕ್ಕೆ ಬರುವ ದಿನ ಇದೆ, ಅವತ್ತು ಬರ್ತೇನೆ ಅಂತ ಹೇಳಿದರು. ಮತ್ತು ಪೊಲೀಸ್ನವರು ಬಂದರು. ನಾವು ಕೂಡ ಅದನ್ನು ಏನಿದು ಮಾಡಲಿ, ಯಾಕೆಂತೇಳಿ ನಾವು ಪ್ರಮಾಣಕ್ಕೆ ಕರೆದದ್ದು ಹೌದು. ಅವರನ್ನು ಯಾಕೆ ಕರೆದಿದ್ದೇವೆ ಅಂತ ಹೇಳಿದರೆ ನಮಗೂ ಬೇಜಾರಿದೆ. ಆ ಕ್ಷೇತ್ರದಲ್ಲಿ ಇದ್ದು, ಯಾಕೆಂತೇಳಿದರೆ ಆ ಸೌಜನ್ಯನ ಹತ್ಯೆಯಲ್ಲಿ ಆಗಿದೆಯಾ, ರೇಪ್ ಆ್ಯಂಡ್ ಹತ್ಯೆಯಲ್ಲಿ ಆಗಿದೆಯಾ, ಆ ಜಾಗದಲ್ಲಿ ಬುರುಡೆಗಳು ನೇತಾಡುತ್ತದೆ, ಅಸ್ಥಿ ಪಂಜರ ಇದೆ ಅಂತೇಳಿ ಮೈಸೂರಲ್ಲಿ ಸೌಜನ್ಯನ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಗೊತ್ತಾಗಬೇಕಲ್ಲ ಅಲ್ಲಿ. ಇದಕ್ಕಿಂತ ಮೊದಲು ಇದನ್ನೆಲ್ಲ ಅವರು ಪರಿಶೀಲನೆ ಮಾಡಬೇಕಿತ್ತಲ್ಲ ಪೊಲೀಸ್ನವರು. ಯಾಕೆ ಸಿಗಲಿಲ್ಲ? ಅವ್ರದ್ದು ಮಾತ್ರ ಬಾಡಿ ಸಿಕ್ಕಿದಲ್ವಾ. ಅದರಿಂದ ನಾನು ಹೇಳೋದು, ಅದೆಲ್ಲ ಆದ ನಂತರ ಅದಕ್ಕೋಸ್ಕರ ನೀವು ಪ್ರಮಾಣಕ್ಕೆ ಬನ್ನಿ ಅಂತ ಹೇಳಿದ್ದು ನಾನು. ಹೌದು, ನಾನು ಅಂತಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲ ಅಲ್ಲಿ ಸೇರಿದಂಥ ನಾಗರಿಕರು, ಧರ್ಮಸ್ಥಳದ ಪ್ರಜ್ಞಾವಂತ ಅವರು ಏನೇ ಇರಲಿ, ಅವರಿಗಾದಂಥ ಅವರಿಗಾದಂಥ ಗೌರವಗಳಿದೆ. ಯಾರೇ ಇರಲಿ, ಅವರು ಬೇರೆ ಬೇರೆ ರೀತಿಯಲ್ಲಿ ಅವ ಹಾಗೆ ಇವ ಹೀಗೆ ಏನೇನೋ ಮಾತಾಡ್ತಾರೆ. ಅದು ಏನೇ ಇರಲಿ, ಅವರಿಗೆ ಆದಂಥ ಗೌರವ ಅವರವರಿಗಿದೆ. ಅದರಿಂದ ಆ ಮಟ್ಟಕ್ಕೆ ಇಲ್ದಂಥ ಹುಡುಗರು ಅಲ್ಲಿ ಯಾರೂ ಇಲ್ಲ ಅಂತ ನಾನು ಇವಾಗಲೂ ಸ್ಪಷ್ಟನೆ ಕೊಡ್ತೇನೆ. ಅವರಿಗೆ ಆಗಿದ್ದರೆ ಅವರಿಗೆ ವಿಶ್ವ ಹಿಂದೂ ಪರಿಷತ್ತಿನವರು ಅವರೇ ಶರಣ್ ಪಂಪೆಯಲ್ಲೂ ಮುರಳಿ ಹಂಸದಡ್ಕ ಅವರ ಮನೆಗೆ ಹೋದ್ರಲ್ಲ, ಸೌಜನ್ಯನ ಮನೆಗೆ ಹೋದ್ರಲ್ಲ. ಯಾಕೆ ಅದನ್ನು ನಮ್ಮವರು ಮೊದಲೇ ಅದನ್ನು ಇದು ಮಾಡಬೇಕು, ತನಿಖೆ ಆಗಬೇಕು ಅಂತ ಕೋರ್ಟಿಗೆ ಅಪೀಲ್ ಮಾಡಿದರು.
ಆವಾಗ ನೀವು ಹಾಕ್ಲಿಕ್ಕೆ ಆಗೋದಿಲ್ಲ, ಮನೆಯವರು ಹಾಕಬೇಕು ಅಂತ ಹೇಳಿದ್ದಕ್ಕೆ ಪುನಃ ಇವರು ಹೋದರು. ಅದರ ಎಲ್ಲ ಫೈಲ್ಗಳನ್ನು ಇಟ್ಕೊಂಡು ಶರಣ್ ಪಂಪೇಲ್ ಮತ್ತು ಮುರಳಿ ಹಂಸದಡ್ಕದವರು ಮತ್ತು ನಮ್ಮ ತಾಲೂಕಿನ ಪ್ರಮುಖರೆಲ್ಲ ಅಲ್ಲಿ ಹೋದರು. ಹೋಗಿ ಕೇಳಿದರು, ಅದರ ಖರ್ಚು ವೆಚ್ಚವನ್ನು ಕೂಡ ನಾವು ಕೊಡ್ತೇವೆ, ನೀವು ಅಪೀಲ್ ಮಾಡಿ. ಯಾಕೆ ಅಪೀಲ್ ಮಾಡಲಿಲ್ಲ? ಹಾಗಾದರೆ ಇವರಿಗೆ ಹೋರಾಟ ಮಾಡಬೇಕು, ಹೋರಾಟದಲ್ಲಿ ಏನಾದರೂ ದುಡ್ಡು ಮಾಡಬೇಕು ಅಂತ ಹೇಳುವಂಥ ಒಂದೇ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಮಟ್ಟಣ್ಣ ಅವರಿಗೂ ಕೂಡ ನಾನೊಂದು ಇಲ್ಲಿ ಸೂಚನೆ ಕೊಡಲಿಕ್ಕೆ ಹೇಳ್ತೇನೆ. ಯಾಕೆಂತೇಳಿ 4:15 ಗಂಟೆಗೆ ಹೋದವರು ಪೊಲೀಸ್ ಸ್ಟೇಷನಲ್ಲಿ ಮಾತುಕತೆ ಮಾಡುವಂತೇಳಿ ಅವರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ನಾವು ಪೊಲೀಸ್ ಸ್ಟೇಷನ್ನಲ್ಲಿದ್ದೇವೆ. 6:15 ಗಂಟೆಗೆ ಅಲ್ಲಿಯ ಸ್ಥಳೀಯ ಒಬ್ಬರು ಪೊಲೀಸವರು ಹೇಳಿದರು, ಅವರು ಎಲ್ಲ ಹೋದರು ಸರ್, ಅವ್ರು ಬರಲಿಲ್ಲ, ಮತ್ತು ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೋದರು ಅಂತ. ಆನಂತರ 8 ಗಂಟೆಗೆ ಎಲ್ಲ ವೈರಲ್ ಮಾಡ್ತಾಯಿದ್ದಾರೆ, ನಾನು ಧರ್ಮಸ್ಥಳದಲ್ಲೇ ಇದ್ದೇನೆ, ಯಾರೆಲ್ಲ ಓಡಿದ್ರು ಅಂತ ಹೇಳಿದರು, ನಾನು ಧರ್ಮಸ್ಥಳದಲ್ಲಿದ್ದೆ. ನೋಡ್ರಿ, ಅಲ್ಲಿ ಒಂದು ಪಾಪ ಯಂಗ್ಸು ಇಳಿದು ಬಿಟ್ಟು ಇವನ ಗಾಡಿಯ ವೀಡಿಯೋವನ್ನು ಮಾಡಿದ್ದಾರೆ. ಇವನು ಅಷ್ಟು ಒಳ್ಳೆಯವನು ಅಂತಾದರೆ ಅವನು ಅಲ್ಲಿ ನಿಂತುಬಿಟ್ಟು ಇದು ನಾನು ಎಲ್ಲೇ ಇದ್ದೇನೆ, ಯಾರು ಬರ್ತೀರಿ ಬನ್ನಿ ಅಂತ ಹೇಳ್ಬೇಕಿದ್ದವ. ಅವನೊಬ್ಬ ಮೊದಲು ಪೊಲೀಸ್ ಆಫೀಸರ್ ಆಗಿದ್ದವನಲ್ಲ, ಅವನಿಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಅವನನ್ನು ಪೊಲೀಸ್ ಆಫೀಸರ್ ಅಂತೇಳಿ. ಅದಕ್ಕೋಸ್ಕರ ನಾನು ಹೇಳೋದು, ನೀವು ಮಾಡಿದಂಥ ಕೆಲಸ ನಿಮ್ಮನ್ನು ನಾವು 9:30 ಗಂಟೆವರೆಗೆ ಫಾಲೋ ಮಾಡಿದ್ದೇವೆ. ನೀವು ಮತ್ತೆ ಆನಂತರ ನೀವು ಉಜಿರೆ ಕಡೆಗೆ ಹೋಗಿದ್ದೀರಿ, ಸೌಜನ್ಯನ ಮನೆಯಲ್ಲಿ ಕೂಡ ಮೀಟಿಂಗ್ ಮಾಡ್ಕೊಂಡಿದ್ದೀರಿ, ಎಲ್ಲ ಕಡೆ ನೀವು ಅದೆಲ್ಲ ನೀವು ಮಾಡ್ಕೊಳ್ಳಿ, ಅದೆಲ್ಲ ನಮಗೇನು ಬೇಜಾರಿಲ್ಲ. ನಿನ್ನೆ ಕೂಡ ಬಂದಿದ್ದೀರಿ, ಕಾಯರ್ದಡ್ಕಕ್ಕೆ ಬಂದು ಅಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಒಂದು ಎಷ್ಟೋ ಜನರಲ್ಲಿ ಮಾತಾಡಿ, ಆನಂತರ ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗಿ ನೀವು ಇದು ಮಾಡಿದಿರಿ. ಮೊನ್ನೆಯ ಮಂಚಿ ಸಭೆಯಲ್ಲಿ ನನ್ನ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಫಸ್ಟು ನಾನು ಹೇಳ್ತೇನೆ, ವಿಶ್ವ ಹಿಂದೂ ಪರಿಷತ್ ಫಸ್ಟಿನ ಸಮಯದಲ್ಲಿ ಹೋರಾಟ ಮಾಡಲಿಕ್ಕೆ ಇಳ್ದದೇ ನಾವು. ಎಷ್ಟು ಜನ ಅಲ್ಲಿ ಪ್ರತಿಭಟನೆ, ಮೊದಲಿನ ದಿವಸ ಗಲಾಟೆ ಆಗಿದೆ, ಲಾಠಿ ಚಾರ್ಜ್ ಮಾಡಿದ್ರು, ಓಡಿದರು. ಮರು ದಿವಸ ಪುನಃ ಜನ ಸೇರಿದರು. ಎಲ್ಲಿ? ಧರ್ಮಸ್ಥಳದಲ್ಲಿ. ನನ್ನ ಲೆಕ್ಕದಲ್ಲಿ ಒಂದು 10-15 ಸಾವಿರ ಜನ ಸೇರಿರ್ಬೋದು. ಅವತ್ತು ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಒದಗಿಸಬೇಕು ಅಂತಲೂ ಪೂಜ್ಯರ ನೇತೃತ್ವದಲ್ಲೇ ಅವತ್ತು ಧರ್ಮಸ್ಥಳದಲ್ಲಿ ಜನ ಸೇರಿತ್ತು. ಸ್ವಾಮಿ, ನಾನು ನಿಮಗೆ ಹೇಳ್ತೇನೆ, ನೀವೇ ನಿನ್ನೆ ಮಂಚಿಯಲ್ಲಿ ನೀವು ಮಾತಾಡಿದಿರಿ, ಮಟ್ಟಣ್ಣವರೇ, SP ಅವರು ಐ ಜಿ ಬಂದರು, SP ಬಂದರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು, DCP ಬಂದರು, ಎಲ್ಲರ ಒಟ್ಟಿಗೆ ಹೋಗಿ ಮೀಟಿಂಗ್ ಮಾಡಿ ಒಳಗಡೆಯಿಂದ ಅವರನ್ನು ಮುಚ್ಚಿ ಅವರಿಗೆ ಬರುವಂಥ ಏನೋ ಸಮಥಿಂಗ್ ಮಾಡಿ ಡೈಲ್ ಮಾಡಿ ನೀವು ಹೊರಗೆ ಬಂದಿರಿ ಅಂತ ಹೇಳಿದಿರಿ. ಮಟ್ಟಣ್ಣವರೇ, ಈ ಮಾತನ್ನು ಹಿಂದೆ ತಗೊಳ್ಳಿ. ನಾವು ಇವತ್ತಿನವರೆಗೆ ಆ ಕ್ಷೇತ್ರದಲ್ಲಿ ಯಾವುದಕ್ಕಾದರೂ ಈ ಡೀಲಿಗೋಸ್ಕರ ನಾವು ದುಡ್ಡು ತಗೊಂಡಿದ್ದೇವೆ ಅಂತ ನೀವು ಎಲ್ಲಿ ಬೇಕಾದರೂ ಬಂದು ನೀವು ಹೇಳಿದರೆ ನಾನು ತಗೊಳ್ಳಿಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಎದುರುಗಡೆ. ಯಾಕೆಂದರೆ ನಾವು ಕರೆದಲ್ಲಿ ನೀವು ಬರುವುದಿಲ್ಲ. ನಾವು ಇನ್ನು ಮುಂದೆಗೆ ನೀವೆಲ್ಲಿ ಕರಿತೀರಿ ಅಲ್ಲಿಗೆ ನಾವು ಬರ್ತೇವೆ. ಇದು ನಾವು ನಿಮಗೆ ಹೇಳುವಂಥ ಸವಾರಿ. ಆದರೆ ಅವತ್ತಿನ ದಿವಸ ಏನಾಯಿತು ಅಂತ ಹೇಳಿದರೆ, BJP ಸರ್ಕಾರ ಇತ್ತು. CT ಅವರು ಹೆಗ್ಡೆ ಅವರಿಗೆ ಫೋನ್ ಮಾಡಿದರು. ಪಾಪ ಅವರು ಫೋನಲ್ಲೇ ಇದ್ದಾರೆ. ಗೃಹ ಸಚಿವರು ಫೋನ್ ಮಾಡಿದರು, ನೀವು ಇನ್ನು ಸ್ಟೇಷನ್ ಹತ್ರ ಹೋದರೆ ಜನ ಸೇರಿದರೆ ತುಂಬ ಕಷ್ಟ ಆಗ್ತದೆ, ಅದನ್ನು ನಾವು ಏನಾದರೂ ಮಾಡಿ, ಅದು ಯಾರೇ ಮಾಡಲಿ ಎಲ್ಲೇ ಇರಲಿ, ಅವನನ್ನು ಹಿಡಿದು ಅವನಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಪೂಜ್ಯರಂತೆ ಇವರು ಅಶೋಕ್ ಅವರು ಗೃಹ ಸಚಿವರಾಗಿದ್ದರು ಅವಾಗ. ಅವರು ಹೇಳಿದ್ದಕ್ಕೆ ಹೆಗಡೆಯವರು ಪಾಪ ಅಲ್ಲಿ ಈಗ ನೀವೇನು ಇದು ಮಾಡಬೇಡಿ ಅಂತ ಹೇಳಿದರು. ಆದರೂ ಜನ ಕೇಳಲಿಲ್ಲ. ಇಲ್ಲ ಭಾಸ್ಕರಣ್ಣ, ಅಲ್ಲಿ ಹೋಗೋ ನಾವು ಹಾಗೆ. ಆದರೂ ನಾನು ಓಡಿ ಬಂದೆ. ಯಾಕೆಂತ ಹೇಳಿದ್ರೆ ಸ್ಟೇಷನ್ ಹತ್ರ ಬಂದಿಲ್ಲ ಅಂತ ಹೇಳಿದರೆ, ಇನ್ನು ಯಾರಿಲ್ಲ ಅಂತ ಹೇಳಿದ್ರೆ ಇನ್ನು ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಪೊಲೀಸವರು ಫೋನ್ ಮಾಡ್ತಾಯಿದ್ದಾರೆ, ನೀವು ಬನ್ನಿ ಇಲ್ಲಾಂದರೆ ಇಲ್ಲಿ ಭಾರಿ ಗೊಂದಲ ಆಗ್ತುಂಟು ಅಂತ. ಲಾಸ್ಟಿಗೆ ಪೊಲೀಸವರು ನನ್ನನ್ನು ಆ ಗೇಟಿಂದ ಒಳಗೆ ಕರೆದು ಸಮಾಧಾನ ಮಾಡಿ ನಾನು ಅಲ್ಲಿ ಬಂದ. ಆವಾಗ ಹೇಳಿದೌದು, ಪೂಜ್ಯರಲ್ಲಿ ಗೃಹ ಸಚಿವರು ಮನವಿ ಮಾಡಿದ್ದಕ್ಕೆ ನಾವು ಈ ಪ್ರತಿಭಟನೆಯನ್ನು ಹಿಂದೆ ತಗೊಂಡಿದ್ದೇವೆ ಅಂತ ಹೇಳಿದ್ದು ಹೌದು. ನಾನು ಹೇಳಿದೌದು. ಯಾಕೆಂತ ಹೇಳಿದ್ರೆ ಗೃಹ ಸಚಿವರು, ಒಬ್ಬ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಒಬ್ಬರು ಪೂಜ್ಯರಿಗೆ ಮಾತು ಕೊಡುವಾಗ ನಾವು ಅದನ್ನು ಅವರು ತಪ್ಪಬಾರ್ದಲ್ವಾ? ನಾಳೆ ಗಲಭೆ ಆದರೆ, ಏನಾದರೂ ಪ್ರಾಬ್ಲಮ್ ಆದರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ ಅವರು ಹೇಳಿದೌದು.
ನಾವು ಆ ಸಮಯದಲ್ಲಿ ಇದ್ದೇವೆ ಅಲ್ಲಿ ಧರ್ಮಸ್ಥಳದಲ್ಲಿ, ಅಲ್ಲಿಂದ ಬಂದು ಬೆಳ್ತಂಗಡಿಯಲ್ಲಿ ಬಂದೆವು. ನಾವು ಅಲ್ಲಿ ಹೇಳಿದ ನಂತರ ಮತ್ತೆ ಎಲ್ಲರೂ ತೆರವುಗೊಳಿಸಿ ಹೋಗಿದ್ದಾರೆ. ಇವರು ಮಹೇಶ್ ಶೆಟ್ಟಿ ಅವರು ಬಂದದ್ದು ಅವರಿಗೆ ಆ ಕೇಸ್ ಬಿದ್ದ ಕಾರಣದಿಂದ. ಯಾಕೆಂತ ಹೇಳಿದರೆ ಅವರು ಕೇಸ್ ಬಿದ್ದದ್ದು ನಿಮಗೆ ಗೊತ್ತಿದೆ. ಧರ್ಮಸ್ಥಳದಲ್ಲಿ ಜೀಪನ್ನು ಉಡಿ ಮಾಡಿದರು, ಆನಂತರ ಬೆಳ್ತಂಗಡಿಯಲ್ಲಿ ಬೇರೆ ಬೇರೆ ಕಲ್ಲೆಲ್ಲ ಬಿಸಾಡಿದರು ರಾತ್ರಿ. ಹಾಗೆ ಅವರಿಗೆ ಆ ಮುಖಾಂತರ ಯಾಕೆ ಅಂತ ಹೇಳಿದ್ರೆ, ಈಗ ಇವರು ಹೇಳ್ತಾರೆ ನನಗೆ ಸ್ಟೇಷನಿಂದ ಫೋನ್ ಬಂತು ಗೋಲಿಬಾರು ಮಾಡಿ ಅವರನ್ನು ಅಂತೇಳಿ. ಇದೆಲ್ಲ ಯಾಕೆ ನಾಟಕ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಅದೆಲ್ಲ ಇದು ಮಾಡಲಿಕ್ಕೆ ಏನು ಅವರು ಯಾರನ್ನಾದರೂ ಎನ್ಕೌಂಟ್ರ್ ಮಾಡಿದ್ದಾರೆ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೇಸ್ ಆಗಿದೆ ಅವರ ಮೇಲೆ ಕೇಸ್ ಆಗಿದ್ದಕ್ಕೆ ಅದು ಕೇಸ್ ಕೂಡ ಯಾಕೆಂದರೆ ಕೇಸ್ ಮಾಡಿದರೆ ಸ್ವಲ್ಪ ಅವರು ಹೊರಗೆ ಬರಲಿಲ್ಲ ಅಂದರೆ ಸ್ವಲ್ಪ ಸಮಾಧಾನ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಒಬ್ಬ ಲೀಡರಿಗೆ ಕೇಸ್ ಮಾಡಿದರೆ ಅವ ಹೊರಗೆ ಇರ್ತಾನೆ ಅಂತ. ಯಾಕೆ ನನಗೂ ಕೂಡ ಮಾಡಿದರೆ ಹಾಗೆ ಆಗ್ತದೆ ಅಂತೇಳಿ ಇದಾದರು. ಆದರೆ ನಾನು ಸಮಾಧಾನದಲ್ಲಿ ಇದ್ದರಿಂದ ನನ್ನ ಮೇಲೆ ಯಾವತ್ತೂ ಕೇಸ್ ಮಾಡಲಿಲ್ಲ. ಅದರಿಂದ ಇಷ್ಟೋ ವಿಚಾರಗಳಂತ ಹೇಳಿದ್ರೆ ನಾನು ಇನ್ನೂ ಕೂಡ ಹೇಳ್ತೇನೆ ಮಠಣ್ಣ ಅವರಿಗೆ, ನೀವು ಮೊನ್ನೆ ಧರ್ಮಸ್ಥಳದ ಅಯೋಧ್ಯೆಗೆ ಶ್ರೀ ಕ್ಷೇತ್ರದಿಂದ ಚೊಂಬನ್ನು ಕೊಟ್ಟಿದ್ದಾರೆ. ಚೊಂಬು ಕೊಟ್ಟದ್ದಲ್ಲ ಸ್ವಾಮಿ, ಅಲ್ಲಿಗೆ ಪೂಜೆಗೆ ಆಗುವಂಥ ಎಲ್ಲ ಸಾಮಗ್ರಿಯನ್ನು ಪೇಜಾವರ ಶ್ರೀಯವರೊಟ್ಟಿಗೆ ಮುಟ್ಟಿಸಿದ್ದಾರೆ. ಅವರು 17ಕ್ಕೆ ಹೋಗ್ತಾರೆ. 17ರಲ್ಲಿ ಕದ್ರಿಯಿಂದ ವಿಶ್ವ ಹಿಂದೂ ಪರಿಷತ್ ಅವರಿಗೆ ಬೀಳ್ಕೊಡುಗೆ ಆಗ್ತದೆ ಪೇಜಾವರ ಶ್ರೀಗಳನ್ನು. ಅವರು ಅಯೋಧ್ಯೆಗೆ ಹೋಗಿ ಅಲ್ಲಿ ಎಲ್ಲ ಆ ಸಾಮಗ್ರಿಯನ್ನು ಅಲ್ಲಿ ಕೊಡ್ತಾರೆ. ಅವ್ರದ್ದು ಒಬ್ರದ್ದಲ್ಲ, ಪೂಜ್ಯರ ಶ್ರೀ ಹೆಗ್ಡೆ ಅವ್ರದ್ದು ಖಾಲಿ ಸಾಮಗ್ರಿ ಹೋಗೋದಲ್ಲ, ಇಡೀ ದೇಶ ವಿಶ್ವದಿಂದ ಬರ್ತಾಯಿದೆ ಅಲ್ಲಿಗೆ. ಅದು ನಾವು ಮೆಚ್ಚಬೇಕು. ಇವರು ಬೇರೆ ಬೇರೆ ರೀತಿಯಲ್ಲಿ ಅವಹೇಳನ ಮಾಡ್ತಾಯಿದ್ದಾರೆ. ಆದ್ದರಿಂದ ನಾನು ಇಷ್ಟೇ ಹೇಳೋದು, ನಿಮ್ಮ ಹೋರಾಟಕ್ಕೆ, ಸೌಜನ್ಯನ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಅಲ್ಲ, ಬೇರೆ ಬೇರೆ ಅನ್ಯ ಸಂಘಟನೆಗಳು. ಈಗ ಮೊನ್ನೆ ಈಗ ಎಷ್ಟೋ ಕಾರ್ಯಕರ್ತರು ನೀವು ಹೇಳಿ, ನಾವು ಬೇರೆಯವರ ಮಾತನ್ನು ಮಾತಾಡೋದಿಲ್ಲ, ಬೇರೆಯವರ ವೇದಿಕೆಯಲ್ಲಿ ಮಾತಾಡೋದಿಲ್ಲ, ನಾವು ಇನ್ನು ನೇರ ಸೌಜನ್ಯನ ಹೋರಾಟ ಮಾತ್ರ ಮಾಡ್ತೇವೆ ಅಂತ ಹೇಳಿ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ನೋಡಿ ಮಹೇಶರೇ. ನೀವು ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪುವ ಕೆಲಸವನ್ನು ಮಾಡಬೇಡಿ, ದಾರಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಬೇಡಿ. ಯಾಕೆಂತೇಳಿದರೆ ನಮಗೆ ಸಹ ಹೋರಾಟ ಮಾಡಲಿಕ್ಕೆ ಗೊತ್ತಿದೆ. ನಾವು ಕೂಡ 24 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿ ಹೋರಾಟ ಮಾಡ್ಕೊಂಡು ಬಂದವ್ರಿ. ನಿಮಗೇನು ಗೊತ್ತಿಲ್ಲದಾಗೆಲ್ಲ ನಾವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಕೀಲಾಗಿ ಮಾತಾಡುವಂಥ ವ್ಯಕ್ತಿಗಳು ನಾವಲ್ಲ. ನೀವು ಏನಾದರೂ ಕೀಲು ಮಾತಾಡ್ತೀರಿ, ಇವತ್ತು ಮಾತಾಡಿದ್ದು ನಾಳೆ ಬೇರೆಯೇ ಮಾತಾಡ್ತೀರಿ, ಅಂಥ ವ್ಯಕ್ತಿ ನೀವು. ಆದ್ದರಿಂದ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗೊಂದಲಗಳಾಗಿದೆ. ಆದ್ದರಿಂದ ನಾನು ಇಷ್ಟೇ ಹೇಳೋದು, ನಿಮ್ಮ ಹೋರಾಟವನ್ನು ನೀವು ಯಾವಾಗಲೂ ಮುಂದುವರಿಸಿ ಮಟ್ಟಣ್ಣವರೇ. ಸುಮ್ಮನೆ ವಿಡಿಯೋಗಳನ್ನು ತೆಗೆದು ತಿರುಚಿ ಹಾಕಿ ಅದನ್ನು ತಿರುಚುವಂಥ ವ್ಯವಸ್ಥೆಯನ್ನು ಯಾವಾಗಲೂ ಮಾಡಬೇಡಿ. ಈ ಕರ್ನಾಟಕ ರಾಜ್ಯದ ಜನತೆಯನ್ನು ಹಾಳು ಮಾಡಬೇಡಿ. ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಯಾವಾಗಲೂ ಬರ್ತಾರೆ. ಧರ್ಮಾಧಿಕಾರಿಗಳಿಗೆ ಇರುವಂಥ ಗೌರವ ಯಾವಾಗಲೂ ಇರ್ತದೆ ಅಂತ ಹೇಳಲಿಕ್ಕೆ ನಾನೊಬ್ಬ ಅಲ್ಲಿಯ ನಾಗರಿಕನಾಗಿ ನಾನು ಹೇಳಲಿಕ್ಕೆ ಸಿದ್ಧನಿದ್ದೇನೆ. ಇತ್ತೀಚೆಗೆ ನಿನ್ನೆಲ್ಲ ಮೊನ್ನೆ ಮತ್ತು ಅದಕ್ಕಿಂತ ಹಿಂದಿನ ಕೆಲವು ಹೋರಾಟದ ಸಭೆಗಳಲ್ಲಿ ಪ್ರಸನ್ನ ರವಿ ಎನ್ನುವೊಬ್ಬರು ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳ್ಕೊಳ್ತಾರೆ. ಅವರು ನನ್ನ ಬಗ್ಗೆ ವಿಶೇಷವಾಗಿ ಈ ಗಿರೀಶ್ ಮಟ್ಟಣ್ಣವರವರ ಒಂದು ಪ್ರಕರಣ ಏನು ನಡೀತು ಧರ್ಮಸ್ಥಳದಲ್ಲಿ, ಅವತ್ತು ನಾನು ಅಲ್ಲಿ ಇದ್ದೆ. ಆ ಒಂದು ಸ್ಪಷ್ಟತೆ ಕೇಳುವಲ್ಲಿ, ಗಿರೀಶ್ ಮಟ್ಟಣ್ಣವರ ಹತ್ರ ಸ್ಪಷ್ಟತೆ ಕೇಳುವಲ್ಲಿ ನಾನಿದ್ದೆ ಅಲ್ಲಿ. ಆ ನಂತರದ ದಿನಗಳಲ್ಲಿ ಬಹಳಷ್ಟು ವೈಯಕ್ತಿಕವಾಗಿ ಪ್ರತಿಯೊಂದು ಸಭೆಯಲ್ಲಿಯೂ ಕೂಡ ನನ್ನ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ವೇದಿಕೆಯಲ್ಲಿ ಯಾರೋ ಹೇಳಿಕೊಟ್ಟದನ್ನೆಲ್ಲ ಹೇಳ್ತಾ ಇರ್ತಾರೆ. ನಾನು ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡುವುದಿಲ್ಲ. ಕಾರಣ ನಮಗೆ ಆ ಥರ ಸಂಸ್ಕೃತಿಯನ್ನು ನಮ್ಮ ಹೆತ್ತವರು ಕಲಿಸಿಕೊಟ್ಟಿಲ್ಲ. ನಾವು ಯಾವತ್ತಿಗೂ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿದವರು, ಆ ಸಿದ್ಧಾಂತ ತತ್ವವನ್ನು ಬದಿಗಿಟ್ಟು ಹೋಗುವವರಲ್ಲ. ಒಂದನೇದು. ಎರಡನೇದು, ಪ್ರಸನ್ನ ರವಿಯವರು ನನ್ನ ವೈಯಕ್ತಿಕ ಅಂದರೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒಂಥರ ಘಾಸಿಗೊಳಿಸುವಂಥ ಮಾತುಗಳನ್ನು ಕುಟುಂಬದ ಸಂಸಾರದ ಬಗ್ಗೆ ಎಲ್ಲ ಆಡಿದರು. ನಾನು ಇಲ್ಲಿ ಈ ಮಾಧ್ಯಮಗಳ ಮೂಲಕ ಅವರಿಗೆ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಧರ್ಮಸ್ಥಳದ ಕ್ಷೇತ್ರಕ್ಕೆ ಕರೆದರೆ ನೀವು ಬರೋದಿಲ್ಲ,
ಅಥವಾ ಬೇರೊಂದು ಕ್ಷೇತ್ರಕ್ಕೆ ಕರೆದರೆ ನೀವು ಬರೋದಿಲ್ಲ. ನಿಮ್ಮ ವೇದಿಕೆಗಳ ಸಭೆಗಳಲ್ಲಿ ನೀವು ಯಾವ ದೇವರ ಹೆಸರನ್ನು ಪ್ರಸ್ತಾಪ ಮಾಡ್ತೀರಾ, ಯಾವ ದೈವಗಳ ಹೆಸರನ್ನು ಪ್ರಸ್ತಾಪ ಮಾಡ್ತೀರಾ, ಆ ದೇವರುಗಳು ದೈವಗಳಿಗೆ ನೀವು ಹೇಳಿದ್ದು ಸರಿ ಅಂತಾದರೆ ನನಗೂ ಸರಿ. ನೀವು ನಂಬುವ ದೇವರುಗಳಿಗೆ ನೀವು ಹೇಳಿದ ಮಾತುಗಳು ಸರಿ ಅಂತಾದರೆ ನನಗೂ ಸರಿ. ಇಲ್ಲ ಅಂದರೆ ಅವುಗಳೇ ನಿಮ್ಮ ಮಾತಿಗೆ ಉತ್ತರ ಕೊಡ್ತವೆ. ಒಂದನೇದು. ಎರಡನೇದು, ನನ್ನ ವಿಚಾರ ಈ ಥರ ಸುದ್ದಿ ಮಾಧ್ಯಮಗಳ ಅಂದರೆ ಸಭೆಗಳಲ್ಲಿ ಬಂದಾಗ ಹಲವಾರು ಜನರು ನನಗೆ ಫೋನ್ ಮಾಡಿ ನೀವು ಒಂದು ಪತ್ರಿಕಾಗೋಷ್ಠಿ ಕರೆಯಿರಿ. ನಾನು ಅದಕ್ಕೆ ಬಹಳಷ್ಟು ಇಲ್ಲ, ಯಾಕಂತ ಹೇಳಿದರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳಾಗೋದಿಲ್ಲ, ನಮ್ಮ ಕೆಲಸಗಳಿವೆ ಬೇಕಾದಷ್ಟು ಅಂದಾಗ, ಇಲ್ಲ ನೀವು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ನನ್ನನ್ನು ಏನು ಟಾರ್ಗೆಟ್ ಮಾಡೋದು? ಕನಿಷ್ಠ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ನಾನು. ಈ ಸಮಾಜದ ರೂಪುರೇಷೆಗಳನ್ನು ಬದಲಿಸಿ ಹಲವಾರು ಕುಟುಂಬಗಳಿಗೆ ಆಸರೆಯಾದಂಥ ಪೂಜ್ಯ ಕಾವಂದರನ್ನೇ ಬಿಟ್ಟಿಲ್ಲ. ಈ ದೇಶದ ಉನ್ನತಿಗಾಗಿ ಆ ವ್ಯಕ್ತಿಯ ಬಗ್ಗೆ ಬೇರೆಯವರಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು, ಬೇರೆ ಪಕ್ಷದವರಿಗೆ, ಆದರೆ ಆ ವ್ಯಕ್ತಿಯನ್ನು ದೂರ ಮಾಡಲಂತೂ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ನರೇಂದ್ರ ಮೋದಿಜಿಯವರ ಬಗ್ಗೆ. ಬೆಳ್ತಂಗಡಿ ತಾಲೂಕಿನ ನಮ್ಮ ಶಾಸಕರು ಅವರು ಈ ಬೆಳ್ತಂಗಡಿಯ ಒಂದು ಚಿತ್ರಣವನ್ನು ಯಾವ ಥರ ಬದಲಿಸಿದ್ದಾರೆ ಅಂತ ಹೇಳಿದರೆ ಒಂದು ಸುತ್ತು ಹೊಡೆದ್ರೆ ಗೊತ್ತಾಗ್ತದೆ, ಹಳ್ಳಿಗಳಿಗೂ ಹೋದರೆ ಗೊತ್ತಾಗ್ತದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅವರ ಬಗ್ಗೆ ಇರಬಹುದು, ಹಾಗಂತೇಳಿ ಆ ವ್ಯಕ್ತಿ ಮಾಡಿದ್ದೇ ಇಲ್ಲ ಅಂತ ಯಾರೂ ಹೇಳಲು ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಯನ್ನೇ ಬಿಟ್ಟಿಲ್ಲ. ಮಂಚಿಯ ಸಭೆಯಲ್ಲಿ ಶಾಸಕ ಹರೀಶ್ ಪುಂಜರ್ ಅವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಯಾರು? ಪ್ರಸನ್ನ ರವಿಯವರು. ನನ್ನ ಕ್ಷೇತ್ರದ ಶಾಸಕ ಅವರು, ನಾವೆಲ್ಲ ಒಟ್ಟು ಸೇರಿ ಗೆಲ್ಲಿಸಿದಂಥ ಶಾಸಕ ಅವರು. ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದು ಸ್ವಲ್ಪ ಇರಿಸು ಮುರುಸು ಆಯಿತು. ಆದರೆ ಪ್ರಸನ್ನ ರವಿಯವರು ಒಂದು 55-60 ವರ್ಷ ಆದವರು, ಪಾಪ ಅವರು 40 ವರ್ಷ ಪ್ರಾಯದ ಶಾಸಕರ ಬಗ್ಗೆ ಮಾತಾಡಿದ್ದು ಏನು ದೊಡ್ಡ ಮಟ್ಟದ ತಪ್ಪು ಅಂತ ನನಗನ್ನಿಸೋದಿಲ್ಲ. ಆದರೆ ಸೌಜನ್ಯನಿಗಾಗಿ ನ್ಯಾಯ ಎನ್ನುವ ಹೋರಾಟದ ಸಭೆಯಲ್ಲಿ ನೀವು ದೃಶ್ಯ ಮಾಧ್ಯಮ ಆಗಲಿ ಅಥವಾ ವೃತ್ತಪತ್ರಿಕೆ ಮಾಧ್ಯಮಗಳು ಹಲವಾರು ಸಭೆಗಳನ್ನು ನೀವು ನೋಡಿದ್ದೀರಿ, ಲೈವ್ ಕೊಟ್ಟಿದ್ದೀರಿ. ಎಲ್ಲವೂ ಹೋರಾಟದ ಆ ಒಂದು ವೇದಿಕೆಯಲ್ಲಿರುವ ಹೆಸರಿಗೆ ಅನ್ವರ್ಥವಾಗಿ ನಮ್ಮ ಸಭೆ ಇರಬೇಕು. ಈ ಹೋರಾಟದ ವೇದಿಕೆಯಲ್ಲಿ ಬೆಳ್ತಂಗಡಿ ಶಾಸಕ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದಂಥ ಒಂದು ಮಾತು, ಉಸ್ತುವಾರಿ ಸಚಿವರ ಜೊತೆಗೆ ಕೋಳಿ ಅಂಕದ ಬಗ್ಗೆ ಒಂದು ಮಾತನ್ನಾಡ್ತಾರೆ, ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಬೆಳ್ತಂಗಡಿ ಶಾಸಕ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾನೆ ಇವನು ಅಂತ. ಕೋಳಿ ಅಂಕ ಬಹುಶಃ ಪ್ರಸನ್ನ ರವಿಯವರು ಒಂದು ತಿಳ್ಕೊಳ್ಳಿ, ತಮ್ಮ ಜೊತೆಗೆ ಇನ್ನೊಬ್ಬರು ತುಳುನಾಡಿನ ವಿದ್ವಾಂಸರಿದ್ದಾರೆ, ತಮ್ಮಣ್ಣ ಶೆಟ್ಟರು ಅಂತೇಳಿ, ಅವರಲ್ಲಿ ಕೇಳಿಕೊಳ್ಳಿ. ಈ ತುಳುನಾಡಿನ ಪ್ರತಿಯೊಂದು ದೈವಸ್ಥಾನಗಳ ಜಾತ್ರೆಗಳಲ್ಲಿ ಸಾಂಕೇತಿಕವಾಗಿ ಸಂಪ್ರದಾಯಬದ್ಧವಾಗಿ ಕೋಳಿ ಅಂಕಗಳು ನಡೆಯೋದು ಸಹಜ. ಅದಕ್ಕೆ ಇರುವಂತಹ ಅಡೆತಡೆ ಅಂದರೆ ಪೊಲೀಸ್ ಇಲಾಖೆಗಳಿಂದ ಈಗ ಇರುವಂಥ ಕೆಲವೊಂದು ಕಠಿಣ ನಿಯಮಗಳೇನಿದೆ, ಆ ನಿಯಮಗಳನ್ನು ಸಡಿಲಿಸಿ ಜನರಿಗೆ, ಭಕ್ತರಿಗೆ, ಆ ಕಮಿಟಿಯವರಿಗೆ, ಯಾಕಂದರೆ ಒಂದು ಜಾತ್ರೆ ಮಾಡಬೇಕಾದ್ರೆ ಆ ಕಮಿಟಿಯವರಿಗೆ ಗೊತ್ತಿದೆ ಎಷ್ಟು ಮನೆ ಸುತ್ತಬೇಕು, ಎಷ್ಟು ಕಾಲು ಸವಿಸಬೇಕು, ಎಷ್ಟು ಜನರನ್ನು ಒಟ್ಟು ಸೇರಿಸಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಅಂಥ ಕಮಿಟಿಗಳಿಗೆ ಆ ಪರ್ಮಿಷನ್ಗೋಸ್ಕರ ಅಲ್ಲಿ ಇಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ಅವರಿಗೆ ಸುಲಭ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಮಾತನ್ನು ಹೇಳಿದರು. ಇವರ ವೇದಿಕೆಗಳ ಸಭೆಗಳಲ್ಲಿ ಅದು ಒಂದು ಪಾಯಿಂಟ್. ಮಾತಾಡಲಿಕ್ಕೆ ವಿಷಯ ಬೇಕಲ್ಲ. ಪದೇ ಪದೇ ಶಾಸಕ ಹರೀಶ್ ಪುಂಜರ ಬಗ್ಗೆನೇ ಮಾತು. ಶಾಸಕ ಹರೀಶ್ ಪುಂಜರ ಬಗ್ಗೆ ಅವರೇ ಉತ್ತರ ಕೊಡಬೇಕು ಅಂತೇನಿಲ್ಲ. ಅವರು ಬೆಳ್ತಂಗಡಿಯ ಮನೆ ಮಗ. ಯಾವ ಮನೆ ಅಂದರೂ ಯಾರಾದರೂ ಒಬ್ಬರು ಬಂದು ಹೇಳ್ತಾನೆ ಶಾಸಕ ಹರೀಶ್ ಪುಂಜರ ಬಗ್ಗೆ. ಇವರು ಸಿಕ್ಕ ವೇದಿಕೆಗಳಲ್ಲಿ ನಂತರದಲ್ಲಿ ರಾಮ ಮಂತ್ರಾಕ್ಷತೆಯ ಬಗ್ಗೆ ಮೊನ್ನೆ ಗಿರೀಶ್ ಮಟ್ಟಣ್ಣವರು ಜೈ ಶ್ರೀರಾಮ್ ಎಲ್ಲ ಹಾಕಿದರು, ಸಂತೋಷ. ರಾಮ ಮಂತ್ರಾಕ್ಷತೆಯ ಬಗ್ಗೆ ಮಾತಾಡಿದರು, ತಗೋಬೇಡಿ ಅಂತ. ಅದು ಯಾವುದೋ ಸ್ವಾಮೀಜಿ ಮತ್ತೊಂದು. ವೇದಿಕೆಗೂ ಇದಕ್ಕೂ ಏನು ಸಂಬಂಧ ಅಂತ ನಾನು ಕೇಳ್ತಾ ಇದ್ದೇನೆ. ಇನ್ನೊಂದು, ನನಗೆ ಮಾತಾಡುವಾಗ ಅವನು ಮಾತೆತ್ತಿದ್ರೆ ಧರ್ಮದ ಬಗ್ಗೆ ಮಾತಾಡ್ತಾನೆ, ಮಂಜುನಾಥನ ಬಗ್ಗೆ ಮಾತಾಡ್ತಾನೆ, ಅಣ್ಣಪ್ಪನ ಬಗ್ಗೆ ಮಾತಾಡ್ತಾನೆ. ಅದು ನನ್ನ ಹೆಮ್ಮೆ. ನನ್ನ ಧರ್ಮದ ಬಗ್ಗೆ ನಾನು ಮಾತಾಡೋದು ನನಗೆ ಹೆಮ್ಮೆ. ನನ್ನ ಧರ್ಮದ ಬಗ್ಗೆ ನಾನು ಮಾತಾಡದೆ ಇನ್ಯಾರು ಮಾತಾಡಬೇಕು? ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಮಾತಾಡಲಿಕ್ಕೆ ನನಗೆ ಆ ದೇವರು ನಾಲ್ಗೆ ಕೊಟ್ಟಿದ್ದಾನೆ, ಮಾತಾಡ್ತೀನಿ. ಯಾಕಂದರೆ ಅದರಲ್ಲಿ ಪುಣ್ಯ ಇದೆ, ಅದರಲ್ಲಿ ಸತ್ವ ಇದೆ ಅಂತೇಳಿ. ಜೊತೆಗೆ ನಾನು ಒಂದು ಮಾತಂತೂ ಹೇಳ್ತೇನೆ, ಏನು ಅಂತ ಹೇಳಿದರೆ, ನನ್ನ ತೇಜೋವಧೆ ಮಾಡಿ ನಾನು ಖಂಡಿತ ಬೇಸರ ಮಾಡೋದಿಲ್ಲ. ಆದರೆ ನಿಮ್ಮ ತೇಜೋವಧೆಗಳು ನಿಮ್ಮ ಹೋರಾಟದ ದಿಕ್ಕನ್ನು ಬದಲಿಸಿ ಅಂತೂ ಆಗಿದೆ. ಆದರೆ ನನಗೆ ನಾನು ಸಮಾಧಾನ ಮಾಡ್ಕೊಳ್ತೇನೆ,
ಪೂಜ್ಯ ಕಾವಂದ್ರನ್ನೇ ಬಿಡಲಿಲ್ಲ ನೀವು, ಹರೀಶ್ ಪುಂಜರನ್ನೇ ಬಿಡಲಿಲ್ಲ, ನರೇಂದ್ರ ಮೋದಿಜಿಯನ್ನೇ ಬಿಡಲಿಲ್ಲ, ಕೊನೆಗೆ ರಾಮನ ಮಂತ್ರಾಕ್ಷತೆಯನ್ನು ಬಿಡಲಿಲ್ಲ. ಹಾಗಾಗಿ ನನಗೆ ಮಾಡಿದಂಥ ಆಪಾದನೆಗಳಿಗೆ ಸ್ಪಷ್ಟೀಕರಣ ನಾನು ನಿಮಗೆ ಕೊಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ನೀವು ಏನು ಹೇಳಿದಿರಲ್ಲ, ಏನೋ ಮತ್ತೊಂದು ಮದುವೆ ಆಗಿ ಬಿಟ್ಟು ಹೋಗಿದೆ, ತಂದು ನಿಲ್ಲಿಸಿ ಅದನ್ನು ಒಪ್ಪಿಕೊಳ್ತೇನೆ. ಮತ್ತು ಸುಳ್ಳು ಏನಾದರೂ ಹೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ನೀವು ನಂಬಿರುವ ದೇವರುಗಳು ಅದಕ್ಕೆ ಶಿಕ್ಷೆಯನ್ನು ಏನೋ ಕೊಡಲಿ. ಹಾಗಂತೇಳಿ ಇನ್ನು ಮುಂದಕ್ಕೆ ಮಾತ್ರ ನಾನೊಂದು ಸ್ಪಷ್ಟವಾಗಿ ಹೇಳ್ತೇನೆ, ಇನ್ನು ಮುಂದಕ್ಕೆ ನಮ್ಮ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಯಾಕಂದರೆ ಅವರಿಗೆ ಗೊತ್ತಿದೆ, ಅವರಿಗೆ ಬೇರೆ ವಿಷಯಗಳಿಲ್ಲ. ಆದರೆ ನಮ್ಮ ತಾಲೂಕಿನ ಶಾಸಕರ ಬಗ್ಗೆ ಮಾತಾಡುವಾಗ ಮಾತ್ರ ಎಚ್ಚರ ವಹಿಸಿ. ಯಾವುದೋ ಒಂದು ವೇದಿಕೆಯಲ್ಲಿ ಮಕ್ಕಳನ್ನು ಮಾಡ್ತಾನೆ ಅಂತ, ಮೊನ್ನೆ ಇದು ಮಂಜೆಯಲ್ಲಿ ನಡೆದ ವೇದಿಕೆಯಲ್ಲಿ ಅವ ಮಕ್ಕಳನ್ನು ಮಾಡೋದರಲ್ಲಿ ಬ್ಯುಸಿಯಾಗಿ, ಎಂಥ ಒಂದು ಒಬ್ಬ ಶಾಸಕನಿಗೆ ನೀವು ಮಾತಾಡ್ತಾ ಇದ್ದೀರಿ. ನಾಳೆ ದಿವಸ ಇದು ವಿಪರೀತಕ್ಕೆ ಹೋಗ್ಬೋದು. ಮಟ್ಟಣ್ಣನವರನ್ನು ನಾವು ತಡೆದದ್ದು ಪ್ರಶ್ನೆ ಮಾಡಿದ್ದು. ಇದೇ ಮಟ್ಟಣ್ಣವರು ಮೊನ್ನೆ ಹೇಳಿದರು, ನಾವು SP ಅಭಿಷೇಕ್ ಗೋಯಲನ್ನು ಪ್ರಶ್ನೆ ಮಾಡಬಾರ್ದಾ ಅಂತ. ಹಾಗಾದರೆ ನಾವು ಮಟ್ಟಣ್ಣನನ್ನು ಪ್ರಶ್ನೆ ಮಾಡಬಾರ್ದಾ? ಮಟ್ಟಣ್ಣನಿಗೆ ಎಷ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನ್ನ ಸಂವಿಧಾನ ನನಗೂ ಕೊಟ್ಟಿದೆ ಅಲ್ವಾ? ನನ್ನ ಸ್ವಾತಂತ್ರ್ಯ ಅದನ್ನು ನಾನು ಪ್ರಶ್ನೆ ಮಾಡಿದ್ದು. ಪ್ರಶ್ನೆ ಮಾಡೋದಕ್ಕೂ ಆರೋಪ ಮಾಡೋದಕ್ಕೂ ಅಪಪ್ರಚಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಪ್ರಶ್ನೆ ಮಾಡಬಹುದು, ಆರೋಪ ಮಾಡುವುದು ಅಪಪ್ರಚಾರ ಮಾಡುವುದಲ್ಲ. ಇದೆಲ್ಲ ಸಭೆ, ಇದೆಲ್ಲ ಹೋರಾಟ, ಇದನ್ನು ತಿಳ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಕೊನೆಗೆ ಭಾಷಣ ಮುಗಿಯುವ ಹೊತ್ತಿಗೆ ಅವರು ಪ್ರಸನ್ನ ರವಿ ಅವರದ್ದು ಒಂದು ಮಾತು ಏನು ಅಂತ ಹೇಳಿದರೆ, ಮುಂದಿನ ಚುನಾವಣೆ ಬರ್ತಾ ಇದೆ ಅಂದರೆ ಏನು ಪ್ರಾರಂಭದಲ್ಲಿ ಹೇಳ್ತಾರಾ ಅದನ್ನು ಕೊನೆಗೆ ಅಜೆಂಡಾ ಸ್ಪಷ್ಟ. ಮುಂದಿನ ಚುನಾವಣೆ ಬರ್ತಾ ಇದೆ, ಇವರದು ಈಗ ಹೋರಾಟವಾಗಿ ಉಳಿದಿಲ್ಲ. ಇನ್ನು ಮುಂದಾದರೂ ಸರಿಯಾದ ಹೋರಾಟ ನಡೀಲಿ, ಖಂಡಿತ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನೋಡಿ. ಒಂದು ದಿವಸ ಹೇಳ್ತೇವೆ, ಪ್ರಕರಣ ದಾಖಲೆ ಎಲ್ಲಿ ಮಾಡಬೇಕು? ಸ್ಟೇಷನಲ್ಲಿ ಮಾಡಬೇಕು ಅಲ್ವಾ? ಪ್ರಕರಣ ದಾಖಲು ಮಾಡಿದ ಕೂಡಲೇ ಅವರು ADPಗೆ SPಗೆ ಕಳಿಸ್ತಾರೆ. ಕಳಿಸಿಬಿಟ್ಟು ಅದರಲ್ಲಿ ಯಾವ ಸೆಕ್ಷನ್ ಆಗಬೇಕು, ಏನು ಮಾಡಬೇಕು ಅದನ್ನು ಅವರ ಪರಿಶೀಲನೆ. 4 ದಿವಸ ಕಳೆದಾದ ನಂತರ ನಾವು ಹೋದ ಕೂಡಲೂ ಅದು ಬಂದಿರುವುದಿಲ್ಲ ಇಲ್ಲಿಗೆ. ನೋಡಿ, ನನ್ನ ಮಗಳ ಬಗ್ಗೆ ಆರೋಪ ಮಾಡಿದ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟರೆ ಅದರ ಬಗ್ಗೆ ಏನು ಇವಾಗಿನವರೆಗೆ ಇದು ಮಾಡಲಿಲ್ಲ. ನನ್ನ ಮಿಸ್ಸಸ್ ಕಂಪ್ಲೇಂಟ್ ಕೊಟ್ಟರು, ಏನು ಮಾಡಲಿಲ್ಲ. ಅವರು ಹೇಳ್ತಾರೆ ನಾವು ಕಂಪ್ಲೇಂಟ್ ಮಾಡಿದರೆ ತಗೊಳ್ತಾರೆ ಅಂತ ಹೇಳ್ತಾರೆ, ಅವರು ಮಾಡಿದರೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತೇಳಿ. ನಮ್ಮ ಪರಿಸ್ಥಿತಿ ಕೂಡ ಅದೇ ನೋಡಿ. ನಾವು ಕಂಪ್ಲೇಂಟ್ ಮಾಡಿದರೆ ಇವತ್ತರೇ ತಗೊಳ್ಳಿಲ್ಲ ಆಗಿದೆ ನೋಡಿ. ಇವರು ಕೂಡ ಕೊಟ್ಟಿದ್ದಾರೆ, ನಾವು ಸಹ ಕೊಟ್ಟಿದ್ದೇವೆ. ಮತ್ತು ನೀವು ಕೇಳಿದ ಪ್ರಶ್ನೆ ಮಾನಹಾನಿ, ತೇಜೋವಧೆ, ಈ ಶಬ್ದಗಳು ನಮ್ಮ ದೂರಲ್ಲಿ ಕಂಡು ಬಂದ ಕೂಡಲೇ ಅದು ಠಾಣಾಧಿಕಾರಿಗಳು ಹೇಳೋದು, ಇದು ನೀವು ಪ್ರೈವೇಟ್ ಕೋರ್ಟ್ ಮುಖಾಂತರ. ಯಾಕಂದರೆ ಆ ಪರಿಸ್ಥಿತಿ ಆ ಥರ ಇದೆ. ಅವರಿಗೂ ವ್ಯವಸ್ಥೆ ಅಂದರೆ ಆ 60 ಅಲ್ಲ ಸೆಕ್ಷನ್ಗಳ ಇದರಲ್ಲಿ ಈಗ ಒಂದು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥದ್ದಕ್ಕೆ ಅವರಿಗೆ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಈವನ್ ನಮಗಂತಲ್ಲ, ಯಾರಿಗೂ ಕೂಡ. ಉದಾಹರಣೆಗೆ ಒಂದು ವ್ಯಕ್ತಿಯ ಹೆಸರು ಅಂತ ಹೇಳಿದರೆ ಆ ವ್ಯಕ್ತಿಯ ಅವನು ಅಲ್ಲಿಯವನೇ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳ್ತಾರೆ. ಅಂದರೆ ಅಷ್ಟು ಇದಿದೆ. ಆ ಕಾನೂನು ಒಂದು ಸ್ವಲ್ಪ ಕಠಿಣ ಆಗಬೇಕು. ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು ಒಳ್ಳೆಯದಕ್ಕೆ ಉಪಯೋಗವಾಗುವುದಕ್ಕಿಂತ ಸ್ವಲ್ಪ ಬೇರೆ ರೀತಿಯ ಇದಕ್ಕೆ ಉಪಯೋಗ ಆಗ್ತಾ ಇದೆ. ಅದರಲ್ಲಿ ಒಂದು ಕಾನೂನು ಸ್ವಲ್ಪ ಬಿಗಿಗೊಳಿಸುವಂಥ ಅವಶ್ಯಕತೆ ಖಂಡಿತ ಇದೆ. ಯಾಕಂದರೆ ಇದು ನಮ್ಮ ಅನುಭವದಲ್ಲೇ ಇದೆ. ಅವರು ಹೇಳಿದ್ದಾರೆ ಈ ಥರ ಪಾಯಿಂಟ್ ಬಂದರೆ ಕಂಪ್ಲೇಂಟ್ ಬೇರೆಯೇ ಬರೀಬೇಕು ನೋಡಿ, ಇದು ಬಂದರೆ FIR ಆಗೋದಿಲ್ಲ ಅಂತ. ದೇವಣ್ಣ, ಮೊನ್ನೆ ನಾನು ಕೂಡ ಕೆಲವರಲ್ಲಿ ಪ್ರಶ್ನಿಸಿದೆ. ಅಂದರೆ ನಮಗೆ ಹಲವಾರು ಫೋನ್ಗಳು ಬರ್ತಾ ಇರ್ತದೆ ಡೈಲಿ. ನಾವು ಏನಾದರೂ ಇವತ್ತೀಗ ಮಾತಾಡಿದ್ದೇವೆ, ನಾಳೆ ಪೇಪರಲ್ಲಿ ಬರ್ತದೆ, ಮಾಧ್ಯಮದಲ್ಲಿ ಬರ್ತದೆ, ಶುರು ಮಾಡ್ತಾರೆ. ಏನಪ್ಪ ನೀನು ಮಟ್ಟಣ್ಣವರು ಮಾತಾಡಿದ್ಯಾ, ನೀನು ಇವಳಿಗೆ ಮಾತಾಡಿದ್ಯಾ, ಹಾಗೆ ಅಂತೇಳಿ ಯಾದಗಿರಿ ಎಲ್ಲ ಬರ್ತದೆ. ಒಬ್ಬ 1.25 ಗಂಟೆ ಎಬ್ರಿಯಿಂದ ಮಾತಾಡಿದ್ದಾನೆ, ಬಾಂಬೆ ಅವನಂತ. ಆದರೆ ನನ್ನಲ್ಲೆಲ್ಲ ವಾಯ್ಸ್ ರೆಕಾರ್ಡ್ ಇದೆ, ಎಲ್ಲ ಇದೆ. ನಾನು ಅವರಲ್ಲಿ ಪ್ರಶ್ನಿಸಿದೆ, ಅದಕ್ಕೆ ಅವ್ರದ್ದು ಉತ್ತರವಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು ವೇಳೆ ನನ್ನ ಮಗಳು ಅವಳಿಗೆ ನನ್ನ ಅಪ್ಪ ಒಬ್ಬ ಸಂಘಟನೆಯಲ್ಲಿದ್ದಾರೆ, ಅವರ ಮರ್ಯಾದೆ ಹೋಯಿತು, ನನ್ನನ್ನು ಒಬ್ಬರು ಮುಸ್ಲಿಂ ಒಟ್ಟಿಗೆ ಇದು ಮಾಡಿಬಿಟ್ಟು ಅದನ್ನು ವೈರಲ್ ಮಾಡಿದ್ದಾರೆ, ನನ್ನ ತಂದೆಗೆ ಭಾರಿ ಗೌರವ ಇದೆ ಅಲ್ಲ, ಅವಳ ಒಂದು ವೇಳೆ ಅವಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಲೆಕ್ಕ ಹಾಕೋದು. ಹಾಗಾದರೆ ಇವರು ಹೋರಾಟ ಏನು? ಅದಕ್ಕೆ ಅವರ ಉತ್ತರವಿಲ್ಲ. ಅದು ಬಿಟ್ಟರೆ ಅದು ಇನ್ನೂ ಸತ್ತೋದ್ರೆ ಅಲ್ವಾ ಅಂತ ಹೇಳಿದರು. ಅಲ್ಲಲ್ಲ, ಪಬ್ಲಿಕ್ ಬೇರೆಯವರು ಫೋನ್ ಮಾಡಿ ಅಲ್ಲ,
ಮತ್ತೆ ಅವ್ರದ್ದು ಕೂಡ ವಾಯ್ಸಿಲ್ಲ ಅಲ್ಲ ಹೇಳಿದ್ರು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.